ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೂಕೆಳೆದುಕೊಂಡು ಹೊಸಕೊಳದ ಇನಿತ ಸುದ್ದಿ ವಂಚನೆ ಶುರು ಮಾಡ್ತಂದಲ್ಲ. ಸುದ್ದಿಲ್ಲದ ವಿವರ. ಅಗಲದ ಪೋಯಿನ ಹಿರಿಯ ಪತ್ರಕರ್ತೆ, ನಿರೂಪಕೆ, ವಾಗ್ಮಿ ಮನೋಹರ್ ಪ್ರಸಾದರಿಗೆ ನುಡಿ ನಮನ ಕಾರ್ಯಕ್ರಮನ ಕುಡ್ಲ ಪ್ರೆಸ್ ಕ್ಲಬ್ ಶನಿವಾರ ಅಟ್ಟನೆ ಮಾಡ್ತದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಡ್ಲ ಪ್ರೆಸ್ ಕ್ಲಬ್ ವತಿರ್ದು ಅಗಲದ ಪೋಯಿನ ಹಿರಿಯ ಪತ್ರಕರ್ತೆರು ಮನೋಹರ್ ಪ್ರಸಾದರಿಗೆ ನುಡಿ ನಮನ ಕಾರ್ಯಕ್ರಮನ ಶನಿವಾರ ಕಾಂಡೆ ಕುಡ್ಲ ಪ್ರೆಸ್ ಕ್ಲಬ್ ಅಡನೆ ಮಾಡಿದ್ದೇರು. ಹಿರಿಯ ಪತ್ರಕರ್ತೆರು ಚಿದಂಬರ ಬೈಕಂಪಾಡಿ ಮನೋಹರ್ ಪ್ರಸಾದ್ರನ ಭಾವಚಿತ್ರಗ ಪುಷ್ಪಾರ್ಚನೆ ಸಲ್ಲಿಸಾದ ತಂಕ್ಲು ವೃತ್ತಿಡು ಬದ್ದ ವೈರಿಲು ಆಂಡ ಕೆಲಸದ ಬೊಕ್ಕ ಆತೆ ಎಡ್ಡೆ ದೋಸ್ತಿಲು ಕೆಲಸದ ಬದ್ಧತೆ ಇತ್ತಿನ ಪತ್ರಕರ್ತೆರೆಡು ಮನೋಹರ್ ಪ್ರಸಾದ್ ಮಾತಿರಿಗ್ಲ ಮಾದರಿ ಪಂಡದ ನುಡಿ ನಮನದ ಪಾತ್ರ ಪಂಡೇರು. ಒಂದೇ ಒಂದು ವಾಕ್ಯ ಕೂಡ ಅಲ್ಲಿ ವ್ಯತ್ಯಾಸವೇ, ಎಲ್ಲ ವ್ಯತ್ಯಾಸವೇ. ನಾನು ಇಂಟ್ರೋ ಒಂದು ಮಾಡಿದರೆ ಅವನು ಇಂಟ್ರೋ ಒಂದು ಮಾಡಿರ್ತಾನೆ. ಆ ರೀತಿಯ ಒಂದು ಹಾಗೆ ಬೆಳೆದದ್ದು. ಕೊನೆಗೆ ಅವನಿಗೇನು ಅಂತ ಹೇಳಿದ್ರೆ ಅವನಿಗೆ ಒಂದೇ ಒಂದು ವ್ಯತ್ಯಾಸ, ಅವನು ಮನುಷ್ಯ ತನ್ನನ್ನು ತಾನು ಪ್ರೀತಿಸ್ತಾ ಇದ್ದ. ನನ್ನನ್ನು ನಾನು ಪ್ರೀತಿಸಲೇಬೇಕು, ಆದರೆ ದ್ವೇಷಿಸುತ್ತಲ್ಲ. ಆದರೆ ಅವನಿಗೆ ನಾನು ತಿಳಿದ ಮಟ್ಟಿಗೆ ಅವನಿಗೆ ಒಂದೇ ಒಂದು ಅಂತ ಹೇಳಿದ್ರೆ ತನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದ ಅಂತೇಳಿ ಅದು ಅವನು ನೋಡಿದರೆ ಗೊತ್ತಾಗ್ತದೆ. ಅವನ ವೇಷಭೂಷಣ, ಅವನು ಹೋಗುವಾಗ ಇದ್ದದ್ದು ಇವೆಲ್ಲ ನೋಡಿದರೆ ಅವನದೇ ಒಂದು ವೆರೈಟಿ. ಅದು ನೋಡಿದಾಗಲೇ ನಾವು ತಿಳಿಬೇಕು ಮನೋರನ್ನ ಅಂತೇಳಿ. ಅಂದರೆ ಆ ರೀತಿಯ ವ್ಯಕ್ತಿತ್ವ ಅವನು. ಅಷ್ಟೇ, ಅವನು ಏನು ಹೇಳಲಿಲ್ಲ ಅವನು. ಅಂದರೆ ಒಂದು ಆಗಬೇಕು ಅಂತ ಹೇಳುವ ಕಮಿಟ್ಮೆಂಟ್ ಇರ್ತಲ್ಲ, ನಮಗೊಂದು ಜಾಗ ಬೇಕು, ನಾವೊಂದು ಕಟ್ಟಡ ಮಾಡಬೇಕು ಅಂತ ಹೇಳುವ ಕಲ್ಪನೆ ಕೂಡ ಅವನಿಗೆ ಆಸೆ ಇತ್ತು. ಆದರೆ ಸಮಸ್ಯೆ ಏನಾಯಿತು ಅಂದರೆ ಅದರಲ್ಲಿ ನರಸಿಂಹರಾವ್ ಮತ್ತು ನಾನು ಇವಾಗ ಮೆಂಬರ್ ಮಾತ್ರ. ಅದೊಂದು ರೀತಿಯ ಬೇಸರ ಇತ್ತು ಅವನಿಗೆ. ನಾನು ಸೆಕ್ರೆಟರಿ ಆಗಿದ್ದಾಗ ಆಗಲಿಲ್ಲಲ್ಲ ಅಂತೇಳಿ ಒಂದು ಬೇಸರ ಅವನಿಗಿತ್ತು. ಆದರೆ ಅವ ತೋರಿಸಿಲ್ಲ. ಆದರೆ ಅವ ತೋರಿಸಿದ ಯಾವಾಗ ಅಂತ ಹೇಳಿದರೆ, ನಮ್ಮ ಪತ್ರಕರ್ತರ ಅಖಿಲ ಭಾರತ ಸಮ್ಮೇಳನ ಇತ್ತು, ಅದು ಡೆಹ್ರಾಡೂನ್ನಲ್ಲಿ. ಆಗ ನಾನು ರಾಜ್ಯ ಸಮಿತಿ ಮೆಂಬರ್. ಅದು ನಾನು ಹೋಗಿದ್ದೆ. ಹೋಗಿ ಪತ್ರಕರ್ತರ ಸಂಘದ ಸಭೆಯಲ್ಲಿ ಭಾಗವಹಿಸಿ ಎಲ್ಲ ಆಯಿತು. 3 ದಿನ ಸಮ್ಮೇಳನ ಆಯಿತು, ಮುಗೀತು. ಮತ್ತು ನಮ್ಮ 73 ಜನ ಕರ್ನಾಟಕದ ಪತ್ರಕರ್ತರು ಇವರೆಲ್ಲರೂ ಟೂರ್ ಮಾಡುವ ಅಂತೇಳಿ. ಹಿರಿಯ ನಿವೃತ್ತ ಅಧಿಕಾರಿ ಪ್ರಭಾಕರ್ ಶರ್ಮಾ, ಹಿರಿಯ ರಾಜಕಾರಣಿ ಐವನ್ ಡಿಸೋಜಾ, ವಿಶ್ವಾಸ್ ಕುಮಾರ್ ದಾಸ್, ಮಾಧವ ಸುವರ್ಣ, ಮನೋಹರ್ ಪ್ರಸಾದ್ರನ ಬಗೆಟ್ ತೆರಿಪಾದ ಶ್ರದ್ಧಾಂಜಲಿ ಅರ್ಪಿಸಾಯಿರು. ಕುಡ್ಲ ಪ್ರೆಸ್ ಕ್ಲಬ್ ವತಿರ್ದು ಪ್ರೆಸ್ ಕ್ಲಬ್ ಅಧ್ಯಕ್ಷರು PB ಹರೀಶ್ ರೈ ನುಡಿ ನಮನದ ಪಾತ್ರ ಪಂಡೇರು. ಮನವಿಯನ್ನು ಕೊಟ್ಟು ರಾತ್ರಿ ಬಾವಟಗುಡ್ಡೆಯಲ್ಲಿ ಆಗ ಉದಯವಾಣಿ ಆಫೀಸ್ ನಾನು ಆ ಮನವಿ ಒಂದು ಕಾಪಿಯನ್ನು ತಗೊಂಡು ಪತ್ರಿಕೆ ಕೊಡಬೇಕು ಅಂತ ಹೇಳಿ ನಾನು ನನ್ನ ಸ್ನೇಹಿತರೆಲ್ಲ ಹೋದಾಗ ಮೊದಲ ಬಾರಿಗೆ ನನಗೆ ಮನೋಹರ್ ಪ್ರಸಾದರ ಪರಿಚಯ. ನಾನು ನನ್ನ ಹೆಸರು ಹೇಳಿ, ನಾನು ಸರೋವರ ಸಂಘ ಅಧ್ಯಕ್ಷ ಹೇಳಿ ಒಂದು ಮನವಿ ಅಂತ ಕೊಟ್ಟೆ. ಎಲ್ಲಿ ಊರು ಅಂತ ಹೇಳಿ ನಾನು ಕುಕ್ಕೆ ಸುಬ್ರಹ್ಮಣ್ಯದವರು ಅಂತ ಹೇಳಿದೆ. ಆ ಊರಿನಲ್ಲಿ ಅವ್ರಿಗೆ ಸಂಬಂಧಿಕರು ಒಂದು ಇಬ್ಬರಿದ್ರು, ಅವರ ಪರಿಚಯ ಎಲ್ಲ ಕೇಳಿಕೊಂಡು ಇದು 2024 ಈ 40 ವರ್ಷ ನಾನು ಮನೋಹರ್ ಪ್ರಸಾದ್ ಇದ್ದೆ. ನಾನು ಮತ್ತೆ ನನ್ನ ಕಾಲೇಜ್ ನಾನು ಮಂಗಳೂರಿಗೆ ಬಂದಾಗಲೆಲ್ಲ ಅವರನ್ನ ಭೇಟಿ ಆಗ್ತಿದ್ದೆ. ನಾನು ಕಾಲೇಜಿನ ಮುಗಿಸಿ ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡಿರುವಾಗ ಕೂಡ ನಾನು ಸುದ್ದಿಗಳಿಗೋಸ್ಕರ ಅವರನ್ನು ಸಂಪರ್ಕಿಸ್ತಿದ್ದೆ. ನಾನು ಆಕಸ್ಮಿಕವಾಗಿ ನಾನು ಕೂಡ ಪತ್ರಕರ್ತ ಆದೆ. ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ ಕೂಡ ಆಯಿತು. ನಾನು ತುಂಬಾ ಸರ್ ಗೊತ್ತಿದೆ, ಉದಯವಾಣಿ ಬಿಟ್ಟು ನಾನು ಮತ್ತೆ ವಿಜಯ ಕರ್ನಾಟಕಕ್ಕೆ ಬಂದಾಗ ರಾಜಕೀಯ ವರದಿಗಾರಿಕೆಗೆ ತುಂಬ
ಪಳಗಿದ್ದಂದ್ರೆ ನನಗೆ ಅದು ಬಹಳ ಕರಗತ ಆಗಿತ್ತು. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನಾನು ಉದಯವಾಣಿಯಲ್ಲಿ ವರದಿಗಳನ್ನು ಬರೀತಿರ್ಬೇಕಾದ್ರೆ ಮನೋಹರ್ ಪ್ರಸಾದ್ ನಮ್ಮ ವರದಿಗಳನ್ನು ತಿಂತ ಇದ್ರು. ನಾವೆಲ್ಲರೂ ಭಾರಿ ಅಂತರದಿಂದ, ಕಡಿಮೆ ಅಂತರದಿಂದ ಬರೋದು. ಅವ್ರು ಹೇಳಿದ್ರು, ನೋಡಿ ನಾವು ಪತ್ರಕರ್ತರು, ನಾವು ಖಚಿತವಾದ ಮಾಹಿತಿಯನ್ನು ಕೊಡಬೇಕು, ಎಷ್ಟು ಅಂತರ ಎಷ್ಟು ಮತ ಕರೆಕ್ಟಾಗಿ ನೀವು ಬರೀಬೇಕು ಅಂತ ಹೇಳ್ತಿದ್ರು. ಅವತ್ತಿನ ನನಗೆ ಈ ಚುನಾವಣೆ ಫಲಿತಾಂಶಗಳು ರುಚಿ ಹಿಡಿಯಿತು ನನಗೆ. ನಾನು ಅದರ ಹಿಂದೆ ಹೋದೆ. ನನಗೆ ಅದನ್ನು ಅಂಕಿಅಂಶಗಳನ್ನು, ಒಂದು ದಾಖಲೆಗಳನ್ನು ಸಂಗ್ರಹಿಸುವುದು ಹವ್ಯಾಸ ಬೆಳೀತು. ಅದರ ಫಲವಾಗಿ ನಾನು ರಾಜನೋಟ ಅಂತ ಹೇಳುವ ಪುಸ್ತಕ ಬರೆದೆ, ಮತಪೆಟ್ಟಿಗೆ ಅಂತ ಹೇಳುವ ಒಂದು ಪುಸ್ತಕವನ್ನು ಬರೆದೆ. ಈ ನನ್ನ ರಾಜನೋಟ ಪುಸ್ತಕಕ್ಕೆ ಕೂಡ ಮನೋಹರ್ ಪ್ರಸಾದ್ ಅವರ ಶುಭ ನುಡಿಗಳನ್ನು ಬರೆದಿದ್ದು. ನಾನು ಕಳೆದ ವರ್ಷ ಮತಪೆಟ್ಟಿಗೆ ಪುಸ್ತಕ ಮಾಡಿದ ಕೂಡ ಬಿಡುಗಡೆ ಸಮಾರಂಭಕ್ಕೆ ಅವರೇ ಬಂದಿದ್ದರು ಮತ್ತು ಅದರ ಕೊನೆಯ ರಕ್ಷಾಪಟದಲ್ಲಿ ಅವರ ಒಂದು ಆಶೀರ್ವಾದದ ಮಾತುಗಳನ್ನು ಕೂಡ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ನಾಯಕ್ ಪಾತ್ರರೊಂದು ಮನೋಹರ್ ಪ್ರಸಾದ್ರನ ಪುದರಡು ವರ್ಷಗೊಂಜಿ ಕ್ರಿಕೆಟ್ ಟ್ರೋಫಿ ಪತ್ರಕರ್ತರಿಗೆ ಪ್ರಶಸ್ತಿ ಕೊರ್ಪಿನ ಕಾರ್ಯಯೋಜನೆ ಉಂಡು ಪಣ ತೆರಿಪಾಯರು. ಕದ್ರಿ ಭಾಗದಲ್ಲಿ ಓಡಾಡಿಕೊಂಡಿದ್ದ ಕಾರಣ ನಮ್ಮದೀಗ ಕದ್ರಿ ದ್ವಾರಕ್ಕೆ ಒಂದು ಸರ್ಕಲ್ ಇದೆ. ಆ ಪಾಲಿಕೆ ಅವರಿಗೆ ನಮ್ಮ ಸಂಘದಿಂದ ಒಂದು ಟ್ರಸ್ಟ್ನಿಂದ ಒಂದು ಮನವಿಯನ್ನು ಮಾಡ್ತಾ ಅವರಿಗೆ ಒಂದು ಶಾಶ್ವತವಾದ ಗೌರವವನ್ನು ಮಾಡಿಕೊಡ್ಬೇಕು. ಯಾಕಂದರೆ ಇವರು ಕೇವಲ ಪತ್ರಕರ್ತರಾಗಿ ಅವರು ಮಂಗಳೂರಿಗೆ ಸೀಮಿತ ಅಲ್ಲ, ಎಲ್ಲ ವರ್ಗದ ಇವತ್ತು ಸಾಹಿತ್ಯ, ಯಾವುದೇ ಕಾರ್ಯಕ್ರಮ, ಕಲೆ, ಇವತ್ತು ಮುಂದಿನ ಮೋನಾಲ್ ಅವರು ಹೇಳ್ತಾರೆ, ಆಳ್ವ ಶಿವಸತ್ವರು ಸಾಧಾರಣ MC ಮಾಡಿ ಹಲವು ವರ್ಷಗಳಿಂದ ಅವರು ಮಾಡ್ತಾರೆ. ಈಗ ಅವರಿಗೆ ಆಗೋದಿಲ್ಲ ಅಂದರೂ ಕೂಡ ಅವ್ರು ಕೇಳಿಕೊಳ್ತಾರೆ, ನಾನು ಮಾಡ್ತೀನಿ. ಸೊ ಅಂಥವರು ಅಪರೂಪ ಅವರಲ್ಲಿತ್ತು. ಹಾಗಾಗಿ ಇವತ್ತು ಅವರು ಸಮಾಜಕ್ಕೆ ಒಂದು ಸಮಾಜದ ಒಬ್ಬ ವ್ಯಕ್ತಿಯಾಗಿ ಅವರನ್ನು ಎಲ್ಲರೂ ಗುರುತಿಸಿದ್ದಾರೆ. ನಿನ್ನೆ ಅವರ ಸುದ್ದಿ ನಂತರ ನನಗೆ ಬೆಳಗ್ಗೆಯಿಂದ ನಾನು ಕಾಲ್ ಮಾಡಿ, ನಾನು ಸ್ವಿಚ್ ಆಫ್ ಮಾಡಿ ಮೊಬೈಲ್, ಯಾಕಂದರೆ ನನಗೆ ಬರೋ ಕಾಲ್ ಮಂಡ್ಯ, ಮೈಸೂರು DC ಫೋನ್ ಮಾಡಿ, ಮಂಡ್ಯ DC ಫೋನ್ ಮಾಡಿದ್ದು, ಬೆಂಗಳೂರಿಂದ ಇಲ್ಲಿಂದ ಇದ್ದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡಿದ್ದು. ನಮಗೆ ಅವರ ಅಂತ್ಯಕ್ರಿಯೆ ಎಲ್ಲಿ ಯಾವಾಗ ಏನು ಅಂತೇಳಿ ಆಗ ಬೆಳಗಿನ ಸಮಯದಲ್ಲಿ ನಿರ್ಧಾರಕ್ಕಾಗಿ ನಾನು ಮತ್ತೆ ಕೊನೆಗೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ಯಾಕೆಂದರೆ ಬರುವ ಅನ್ಸವು ಜನರಿಗೆ ಆನ್ಸರ್ ಮಾಡಲಿಕ್ಕೆ ಎಲ್ಲಿ ಏನು ಅಂತೇಳಿ ನಮಗೆ ಗೊತ್ತಾಗಿದೆ. ಹಾಗಾಗಿ ಅವರ ಒಂದು ಪ್ರೀತಿ, ಜನರಿಗೆ ಅವರಿದ್ದ ಪ್ರೀತಿ ಶಾಶ್ವತವಾಗಿ ಇರುವ ನಿಟ್ಟಿನಲ್ಲಿ ಅವರಿಗೆ ನಾವು ಒಂದು ಗೌರವವನ್ನು ಕೊಡಲೇಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ಅವರ ಹೆಸರಿನಲ್ಲಿ ಈಗ ನಾವು ಪಗು ಪ್ರಶಸ್ತಿಯನ್ನು ಮಾಡಿದ್ದೇವೆ, ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯನ್ನು ಮಾಡಿ. ಹಾಗಾಗಿ ನಮ್ಮದೊಂದು ಯೋಜನೆ ಇದೆ, ನಾವು ಅವರ ಹೆಸರಿನಲ್ಲಿ ಒಂದು ಸತ್ಯಶೋಧನ ವರದಿ ಏನಿದೆ ನಮ್ಮ, ಅದಕ್ಕೆ ಅಂಥ ಒಂದು ಪ್ರಶಸ್ತಿಯನ್ನು ನಾವು ಮಾಡಿದ್ದೇವೆ. ಇಲ್ಲಂದರೆ ವಿದ್ಯಾರ್ಥಿಗಳಿಗೆ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಕೂಡ ನಾವು ಅವರಿಗೆ ಒಂದು ಪ್ರಶಸ್ತಿ, ಆ ರೀತಿಯಲ್ಲಿ ಒಂದು ಪ್ರಶಸ್ತಿಯನ್ನು ಮತ್ತು ಕಾರ್ಯಾಗಾರವನ್ನು ಮಾಡೋದ್ರ ಮೂಲಕ ಅವರ ಹೆಸರನ್ನು ನಾವು ಶಾಶ್ವತವಾಗಿ ಉಳಿಸಿಕೊಳ್ಬೋದು. ಹಾಗೆ ನಮ್ಮ ಮೇಲಿನ ಒಂದು ಮಾಡಿದೆ, ಅದು ಕೂಡ ಈಗ MP ಅವರ ಇದರಲ್ಲಿ 10 ಲಕ್ಷದ ಅನುದಾನ ಕೂಡ ಬಂದಿದೆ. ಅದನ್ನು ಕೂಡ ಅವರ ಹೆಸರಿನಲ್ಲಿ ಒಂದು ಮೇಲಿನ ನಮ್ಮ ಸಭಾಭವನಕ್ಕೂ ಕೂಡ ನಂದಗೋಪಾಲ್ ದಂಪತಿಲು, ಅನ್ನು ಮಂಗಳೂರು, ಕುಮಾರ್ನಾಥ್, ಜಾರ್ಜ್, ವೇಣು ವಿನೋದ್, ಭಾಸ್ಕರ್ ರೈ ಕಟ್ಟ, ಪುಷ್ಪರಾಜ್ ಶೆಟ್ಟಿ, ದಿನೇಶ್ ಇರಾ, ಅಂಚನೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಪಡೆದು ಮನೋಹರ್ ಪ್ರಸಾದ್ರಿಗೆ ನುಡಿನ ಮನದ ಪಾತ್ರ ಪಂಡಿರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲಾಡು ಪೊಸತ್ತಾದ ನೋಂದಾಯಿತರಾಯಿನ ಗೃಹ ರಕ್ಷಕರಿಗೆ ಮಾರ್ಚ್ 1 ತಾರೀಕಿಂದ 10 ತಾರೀಕು ಮುಟ್ಟ ನಡಪುನ ವಾರ್ಷಿಕ ಮೂಲ ತರಬೇತಿ ಶಿಬಿರದ ಉದಿಪನಲೇಸಿ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿ ಮೇರಿ ಹಿಲ್ ಕುಡ್ಲಾಡು ಶುಕ್ರವಾರ ಮಧ್ಯಾಹ್ನ ನಡೆತಂಡೆ. ಕುಡ್ಲಾಡು ಪೊಸತ್ತಾದ ನೋಂದಾಯಿತರಾಯಿನ ಗೃಹ ರಕ್ಷಕರಿಗೆ ಮಾರ್ಚ್ 1 ತಾರೀಕಿಂದ 10 ತಾರೀಕು ಮುಟ್ಟ ನಡಪುನ ವಾರ್ಷಿಕ ಮೂಲ ತರಬೇತಿದ ಉದಿಪನಲೇಸಿ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿ ಕುಡ್ಲದ ಮೇರಿ ಹಿಲ್ಡ್ ಶುಕ್ರವಾರ ಮಧ್ಯಾಹ್ನ ನಡೆತಂಡೆ. ಕುಡ್ಲ ನಗರ ಅಪರಾಧ ಬೊಕ್ಕ ಸಂಚಾರದ ಉಪ ಪೊಲೀಸ್ ಆಯುಕ್ತರು BP ದಿನೇಶ್ ಕುಮಾರ್ ತುಡರ್ ಬೆಳಗಾದ ಶಿಬಿರನ ಉದಿಪನ ಮಲ್ತದ ಸಮವಸ್ತ್ರ ಪಾಡಿನೇರ್ದ ಬೊಕ್ಕ ಶಿಸ್ತಿರ್ದು ಇಲಾಖೆದ ನಿಯಮ ಪ್ರಕಾರ ಕರ್ತವ್ಯ ನಿರ್ವಹಿಸಾವಡು. ಗೃಹ ರಕ್ಷಕರು ಮುಲ್ಪ ಕೊರ್ಪುನ ಮಾತಾ ರೀತಿದ ತರಬೇತಿಲ್ನ ಸರಿಯಾಯಿನ ರೀತಿಡ್ ಸದುಪಯೋಗ ಮಲ್ತೊಂದು ಸಮಾಜಗೋಸ್ಕರ ನಿಕ್ಲು ತೊಡಗಿಸಾವಡು. ಮಾತಿರಿಗ್ಲ ಇಂಚಿನ ಅವಕಾಶ ತಿಕ್ಕಿನ ಅವಕಾಶನ ಎಡ್ಡೆ ರೀತಿಡ್ ಪಡೆಯೋಲ್ನೆ ಪಂಡ ತೆರಿಪಾಯರು. ಸೊ ಇನ್ನೇನು ಕೆಲವೇ ದಿನದಲ್ಲಿ ಈಗ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆ ಸಂದರ್ಭದಲ್ಲಿ ನೀವು ಯಾವ ರೀತಿಯಲ್ಲಿ ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಅಂತನ್ನುವಂಥದ್ದು. ಬಹುಶಃ ಈ ಹಿಂದೆ ಯಾರಾದರೂ ಚುನಾವಣಾ ಕರ್ತವ್ಯದಲ್ಲಿ ಎಷ್ಟು ಜನ ಭಾಗವಹಿಸಿದ್ದೀರಿ? ನೀವಿಬ್ಬರು ಭಾಗವಹಿಸಿದ್ದೀರಿ. ಎಲ್ಲರಿಗೆ ಗೊತ್ತಿರುವ ಹಾಗೆ ಸೊ ನಾರ್ಮಲ್ ಪೋಲಿಂಗ್ ಸ್ಟೇಷನ್ಸ್ ಅಂತೇಳಿ ಏನು ಇರುತ್ತೆ, ಸಾಮಾನ್ಯ ಪೋಲಿಂಗ್ ಸ್ಟೇಷನ್ ಏನಿರುತ್ತೆ ಅಲ್ಲಿ ನಿಮ್ಮನ್ನು ಒಬ್ಬೊಬ್ಬರನ್ನು ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ನಿಮ್ಮನ್ನು ಆ ಒಂದು ಪೋಲಿಂಗ್ ಸ್ಟೇಷನನ್ನು ಮ್ಯಾನ್ ಮಾಡುವಂಥ ವಿಚಾರಕ್ಕೆ ನಿಮಗೆ ಬಿಡ್ತಾರೆ.
ನೀವು ಅಲ್ಲಿ ತಿಳ್ಕೊಬೇಕಾಗತ್ತೆ. ನಾನು ಯಾವ ರೀತಿಯಲ್ಲಿ ಒಂದು ಸಿಂಗಲ್ ಪೋಲಿಂಗ್ ಸ್ಟೇಷನನ್ನು ನಾನು ಯಾವ ರೀತಿಯ ಒಂದು ಕಂಟ್ರೋಲ್ ಮಾಡಬೇಕು ಅಂತನ್ನುವಂಥದ್ದು ಅದನ್ನು ನಿಮಗೆ ಈ ತರಬೇತಿ ಸಂದರ್ಭದಲ್ಲಿ ಎಲ್ಲ ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ಮೊಟ್ಟ ಮೊದಲನೇದಾಗಿ ನಿಮಗೆ ಬೇಕಾಗಿರುವಂಥದ್ದು ಧೈರ್ಯ. ಸೊ ಅಲ್ಲಿ ಬಹುಶಃ 1,000, 2,000, 5,000 ಜನ ಬಹುಶಃ ಆ ಒಂದು ಪೋಲಿಂಗ್ ಸ್ಟೇಷನಿಗೆ ವೋಟ್ ಮಾಡಲಿಕ್ಕೆ ಬರ್ಬೋದು. ಸೊ ಅಲ್ಲಿ ನೀವು ಯಾವ ರೀತಿಯಲ್ಲಿ ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು, ಬಹುಶಃ ಅವ್ರನ್ನ ಕ್ಯೂ ಮಾಡಿಸೋದ್ರಿಂದ ಹಿಡಿದು ಅಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗದ ರೀತಿಯಲ್ಲಿ ಅಂದರೆ ಜನ ನಿರ್ಭೀತಿಯಿಂದ ಬಂದು ಅಲ್ಲಿ ಅವರು ಒಂದು ವೋಟಿಂಗ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವು ಸಹಾಯ ಮಾಡಬೇಕಾಗಿರುವಂಥದ್ದು. ಸೊ ಆ ಕರ್ತವ್ಯ, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನೀವು ಈ ಹೋಮ್ ಗಾರ್ಡ್ ಸಂಸ್ಥೆಗೆ ಸೇರಿಕೊಂಡು ನಂತರ ಯಾವೆಲ್ಲ ಇಲಾಖೆಯಲ್ಲಿ ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ಹೋಮ್ ಗಾರ್ಡ್ಸ್ನವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ RTO ಇರ್ಬೋದು, ಎಕ್ಸೈಸ್ ಇರ್ಬೋದು, ಅದು ಟೂರಿಸಂ ಡಿಪಾರ್ಟ್ಮೆಂಟ್ ಇರ್ಬೋದು. ಸೊ ಹೀಗೆ ನಾನಾ ಇಲಾಖೆಗಳಲ್ಲಿ ಹೋಮ್ ಗಾರ್ಡ್ಗಳು ಕರ್ತವ್ಯ ನಿರ್ವಹಣೆ ಮಾಡ್ತಾರೆ. ಲೇಸ್ತ ಗುರ್ಕಾರ್ಮನ ವಯಸ್ಸೊಂಡಿನ ಜಿಲ್ಲಾ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚೂತಾರ್ ಈ 10 ದಿನದ ತರಬೇತಿಡು ಲಾಟಿ ಡ್ರಿಲ್, ಮಾರ್ಚ್ ಫಾಸ್ಟ್, ಫೈರ್ ಫೈಟಿಂಗ್, ವೈರ್ಲೆಸ್ ತರಬೇತಿ ಇಂಚಿತ್ತಿ ತರಬೇತಿನ ಕೊರ್ಪೇರು. ಗೃಹ ರಕ್ಷಕರು ಸಮವಸ್ತ್ರ ಪಾಡ್ದು ಎಂಚ ಹಿರಿಯ ಅಧಿಕಾರಿಗಳನ್ನು ಗೌರವಿಸಾವಡು ಪಾತೆರಡು ಪಂಪಿನ ಬಗೆಟ್ ಪರಿಜ್ಞಾನ ಉಪ್ಪೋಡು. ಈ ಹಿನ್ನೆಲೆಡು ನಿಕ್ಲೆಗೆ ತೆರಿಪಾವನ ಉದ್ದೇಶದ ಮೂಲ ತರಬೇತಿ ಶಿಬಿರನ ಅಟನೆ ಮಾತದ ಬಂಡ ತೆರಿಪಾಯರು. ಬಹಳಷ್ಟು ಮಂದಿ ನಮ್ಮ ಹೋಮ್ಗಾರ್ಡ್ ಇಲಾಖೆ ಅಂತ ಹೇಳಿದ್ರೆ ಒಂದಷ್ಟು ಜನ ಸೇರ್ತಾರೆ, ಒಂದಷ್ಟು ಜನ ಬಿಡ್ತಾರೆ, ಒಂದಷ್ಟು ಜನ ಬೇರೆ ಇಲಾಖೆಗೆ ಸೇರ್ಕೊಳ್ತಾರೆ. ಸೊ ನಮ್ಮ ಇಲಾಖೆಯಲ್ಲಿ ನೀವು ಶಾಶ್ವತವಾಗಿ ನೀವು ನಮ್ಮಲ್ಲೇ ಇರಬೇಕು ಅಂತ ನಾವು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಮ ಇಲಾಖೆ ಒಂದು ಶಿಸ್ತಿನ ಇಲಾಖೆ. ಸರ್ ಹೇಳಿದಾಗೆ ಯೂನಿಫಾರ್ಮ್ಡ್ ಫೋರ್ಸ್, ಶಿಸ್ತು, ಸಂಯಮ ಮತ್ತು ಪಬ್ಲಿಕ್ ಯಾವತ್ತೂ ನಮ್ಮನ್ನು ಗಮನಿಸ್ತಾ ಇರ್ತದೆ. ಅದನ್ನು ನೀವು ಯಾವತ್ತೂ ತಿಳ್ಕೋಬೇಕು. ಸೊ ಒಂದು ಶಿಸ್ತಿಗೆ ನೀವು ಒಗ್ಗಿಕೊಂಡ್ರೆ ನೀವು ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಅಂತೇಳಿ ಅವರು ಸೂಕ್ಷ್ಮವಾಗಿ ಹೇಳಿದರು. ನಿಮಗೆ ಹೆಚ್ಚಿನವರು ಡಿಗ್ರಿ ಆದವರು ಇದ್ದಾರೆ, ನಿಮಗೆ ವಿಷಯ ಗೊತ್ತಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಶಿಸ್ತು ಮತ್ತು ಸಂಯಮವನ್ನು ನೀವು ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ನೀವು ಉತ್ತಮ ವ್ಯಕ್ತಿಗಳಿಗೆ ಆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಮಾತನ್ನು ಅವರು ಹೇಳಿದರು. ನಾನು ಅದನ್ನು ಪುನಃ ನಿಮ್ಗೆ ಹೇಳ್ತಾ ಇದ್ದೇನೆ. ಮತ್ತು ನೀವು ಗೃಹ ರಕ್ಷಕರು ಅಂದರೆ ಒಂದು ರೀತಿಯಲ್ಲಿ ಸವ್ಯಸಾಚಿಗಳು, ಆಲ್ರೌಂಡರ್ಸ್. ನೀವು ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡೋದಲ್ಲ. ಈಗ ನಾನು ಡಾಕ್ಟರ್ ಆದರೆ ನಾನು ಬರೀ ಡಾಕ್ಟರ್ ಆಗ್ಬೋದಷ್ಟೇ, ಪೊಲೀಸರಾದರೆ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ. ನಿಮಗೆ ಹಾಗಲ್ಲ, ನಿಮಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಕೊಡ್ತೇವೆ. ಅವ್ರು ಹೇಳಿದಾಗೆ ಅಬಕಾರಿ ಇಲಾಖೆ ಇರ್ಬೋದು, ಬಂದಿಖಾನೆ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಫೊರೆನ್ಸಿಕ್, ವಿಧಿವಿಜ್ಞಾನ ಇಲಾಖೆ, 10 ಹಲವು ಇಲಾಖೆಗಳಲ್ಲಿ ಹೋಮ್ ಗಾರ್ಡ್ಗಳು ಕೆಲಸ ಮಾಡ್ತಾರೆ. ನಿಮಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿ ಒಂದು ಅನುಭವ ನಿಮಗೆ ಬರ್ತದೆ. ಯಾವ ಇಲಾಖೆಯಲ್ಲಿ ಹೇಗೆ ಕೆಲಸ ಮಾಡಬೇಕು. ಟೂರಿಸ್ಟ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತದ ಜೊತೆ ಇರ್ಬೋದು, ಬಂದೋಬಸ್ತ್ ಕರ್ತವ್ಯ ಇರ್ಬೋದು, ಮಾಸ್ ಕಂಟ್ರೋಲ್ ಇರ್ಬೋದು, ಅಥವಾ ಯಾವುದೇ ಜಾತ್ರೆ ಸಂದರ್ಭಗಳಲ್ಲಿ ಯಾರೋ ಪೊಲಿಟಿಷಿಯನ್ ಬಂದಾಗ VIP ಬಂದೋಬಸ್ತ್ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಯಾರು ಬಂದಾಗಲೂ ನಿಮ್ಮನ್ನು ನಾವು ಚುನಾವಣೆ ಇರ್ಬೋದು, ಅತಿ ಹೆಚ್ಚಿನ ಮಹತ್ವ ಇರುವಂಥದ್ದು ಚುನಾವಣೆ ಕರ್ತವ್ಯ. ಸೊ ಈ ಎಲ್ಲ ಕರ್ತವ್ಯಗಳನ್ನು ನೀವು ಮಾಡಬೇಕಾಗತ್ತೆ. ಒಂದೇ ಕಡೆ ನಿಮ್ಮನ್ನು ನಾವು ಡ್ಯೂಟಿ ಕೊಡಲ್ಲ. ಬೇರೆ ಬೇರೆ ಇಲಾಖೆಗಳಲ್ಲಿ ನೀವು ಸಮಾಜದಲ್ಲಿ ದೇಶದ ಒಳಗಿನ ಒಂದು ರೀತಿಯ ಸೈನಿಕರ ರೀತಿ ನೀವು ಕೆಲಸ ಮಾಡಬೇಕಾಗತ್ತೆ. ದೇಶದೊಳಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪೊಲೀಸರು ಮತ್ತು ಜಿಲ್ಲಾಡಳಿತ 24 ಗಂಟೆ ಕೆಲಸ ಮಾಡ್ತಾರೆ. ಅವ್ರ ಜೊತೆ ನಾವು ಅವರ ಕಸಿನ್ ಥರ, ಅವರ ಸಣ್ಣ ತಮ್ಮನ ಥರ ನಾವು ಅವರ ಜೊತೆ ಕೆಲಸ ಮಾಡೋದು. ಸೊ ಅವರ ಮಾರ್ಗದರ್ಶನದಲ್ಲಿ ಅವ್ರ ಜೊತೆ ನಾವು ಸೇರಿ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ದೇಶದೊಳಗಿನ ಸೈನಿಕರಂತೆ ನಾವು ಗೃಹ ರಕ್ಷಕರು ಕೆಲಸ ಮಾಡ್ತೇವೆ. ಇದನ್ನು ನೀವು ತಿಳ್ಕೊಂಡು ಅವ್ರ ಜೊತೆ ಸೇರಿಕೊಂಡು ನಾವೆಲ್ಲ ಒಟ್ಟು ಸೇರಿ ಒಂದು ಬಲಿಷ್ಠವಾದಂತಹ ಒಂದು ಭಾರತ ದೇಶವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡೋಣ. ಹಿರಿಯರು ಗೃಹ ರಕ್ಷಕಿಯರು ಸುನಿಲ್ ಕುಮಾರ್, ಚಂಪಾ, ಆಶಾ, ಆಶಾಲತಾ, ನಂದಿನಿ, ಜೀವನ್ ರಾಜ್ ಡಿಸೋಜಾ, ಜ್ಞಾನೇಶ್ ಕೋಟ್ಯಾನ್, ದಿವಾಕರ್, ಸಂಜಯ್ ಬೊಕ್ಕ ಆಜ್ಪಜನ ಗೃಹ ರಕ್ಷಕ ಗೃಹ ರಕ್ಷಕಿಯರು ಶಿಬಿರಡು ಪಾಲ್ಪಡೆದಿದ್ದರು. ಶ್ರೀಮತಿ ಯಶೋಧ ಪ್ರಾರ್ಥನೆ ಪಂಡೇರು. ಗೃಹ ರಕ್ಷಕ ದಳದ ಕುಡ್ಲ ಘಟಕದ ಸೀನಿಯರ್ ಪ್ಲಟೂನ್ ಕಮಾಂಡರ್ ಮಾರ್ಕ್ ಶೇರಾ ಸಭೆ ನೆತ್ಕೊಂಡರು. ಗೃಹ ರಕ್ಷಕ ದಳ ಕಚೇರಿದ ಸುರುತ ದರ್ಜೆದ ಸಹಾಯಕಿ ಶ್ರೀಮತಿ ಶ್ಯಾಮಲಾಯೆ ಸಭೆ ಸುಧಾರಿಕೆ ಮಲ್ತೇರು. ಕಚೇರಿದ ಅಧೀಕ್ಷಕರು ಗೋಪಿನಾಥ್ BN ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಲೋಕ ಕಲ್ಯಾಣಾರ್ಥವಾದ 4ನೇ ವರ್ಷದ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಕದ್ರಿ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರದ ಕುತ್ತಾರು ಕೊರಗಜ್ಜನ ಆದಿಕ್ಷೇತ್ರ ಮುಟ್ಟ ಪಾದಯಾತ್ರೆ ನಡಪೆರೆಯುತ್ತದೆ. ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಕುತ್ತಾರು ಕೊರಗಜ್ಜನ ಆದಿಕ್ಷೇತ್ರದ ಶುಕ್ರವಾರ ಬೈಯಡೆ ಬಿಡುಗಡೆ ಮಲ್ತೇರು. ಲೋಕ ಕಲ್ಯಾಣಾರ್ಥವಾದ 4ನೇ ವರ್ಷದ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದ ಕುತ್ತಾರು ಕೊರಗಜ್ಜನ ಆದಿಕ್ಷೇತ್ರ ಮುಟ್ಟ ಪಾದಯಾತ್ರೆ ಕಾರ್ಯಕ್ರಮ ಮಾರ್ಚ್ 17 ತಾರೀಕು ಐತಾರ ಕಾಂಡೆ 6 ಗಂಟೆಗೆ ನಡೆಪೆರವುಂಡು. ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು
ಕುತ್ತಾರು ಕೊರಗಜ್ಜನ ಆದಿಕ್ಷೇತ್ರಡು ಶುಕ್ರವಾರ ಬೈಯಡು ಬಿಡುಗಡೆ ಮಲ್ತೆರು. ನಮ್ಮ ಮಾತ ಇಂಗಳ ಊರ್ದ ಹಿರಿಯರೆಲ್ಲ ಇದ್ದಿದ್ದು ಅಂಜನೆ ಇಂಗಳು ಮಾತೆಲ್ಲ ಒಟ್ಟು ಸೇರಿದು ಕ್ಷೇತ್ರಗಳು ಆಮಂತ್ರಣ ಕೈಮಿಗೆ ಕಾಂಡದ ಕೊಟ್ಟು ಕದ್ರಿ ದೇವಸ್ಥಾನಗಳು ಪ್ರಾರ್ಥನೆ ಮತ್ತು ಬೈಯಟ್ಟು ಕೊರಗಜ್ಜನ ಆದಿಕ್ಷೇತ್ರರು ಅಂತ ಹಿಂದೂ ಸಮಾಜದ ಐಕ್ಯತೆಗೆ ಲೋಕ ಕಲ್ಯಾಣ ಹೊರತಾಗುವಂಥ 4 ವರ್ಷದ ಈ ಕಾರ್ಯಕ್ರಮಗಳು ಮಾತೆಲ್ಲ ಸ್ವಾಗತ ಮಂದು ಈ ಕಾರ್ಯಕ್ರಮವನ್ನು ಮಲ್ಲ ಮಟ್ಟದಲ್ಲಿ ಯಶಸ್ವಿ ಬಂತು ಬರಬೇಕು ಕೆಲವೊಂದು ಎಲ್ಲ ಹಿರಿಯರು ಉಳ್ಳೇರು ಪಾತ್ರೆ ಇಂಜಿನಿಯರ್ ಜಯರಾಮ್ ಶೆಟ್ಟಿ ಉಳ್ಳೇರು, ಇಂಜಿನಿಯರ್ ರೋಹಿತ್ ಉಳ್ಳಾರ್ ಉಳ್ಳೇರು, ಇಂಜಿನಿಯರ್ ಆರಾಧ ದೇವಪ್ರಸಾದ್ ಉಳ್ಳೇರು, ನರೇನ್ ಕುಂಪಾರ್ ಉಳ್ಳೇರು ಮಾತೆಲ್ಲ. ಮಾಜಿ ಶಾಸಕರು ಕೆ ಜಯರಾಮ ಶೆಟ್ರು ಪಾತೆರೊಂದು ರಾಜ್ಯದ ಉದ್ದಗಲ ಕೊರಗಜ್ಜನ ಜನ ನಮ್ಮೊಂದು ಬೈದರು ದುಂಬು ಆದ ಜನ ಇತ್ತೊಂದು ಚಂಡು ಅಂಡ ಇತ್ತೆ ಜನ ಚಂಗುಲಿ ಕ್ಷೇತ್ರನ ಆಕರ್ಷಿಸ ಒಂದುಲ್ಲೇರು ಪಂಡದು ಕ್ಷೇತ್ರದ ಮಣ್ಣದ ಶಕ್ತಿನ ತಿರುಪಾಯರು. 800-900 ವರ್ಷಗಳ ಹಿಂದೆ ಕೊರಗಜ್ಜ ದೈವದ ಉದ್ಭವ ಆಗಿದೆ. ಕದ್ರಿ ದೇವಸ್ಥಾನದಲ್ಲಿ ಸಾಮಾನ್ಯ ಮನುಷ್ಯನಾಗಿದ್ದವರು ಶಕ್ತಿ ರೂಪವಾಗಿ ಪ್ರಕಟವಾಗಿದ್ದುಕೊಂಡು ಅಲ್ಲಿಂದ ನೇರವಾಗಿ ಪುತ್ತಾರ ಪದವಿನಲ್ಲಿ ಬಂದು ಇಲ್ಲಿ ನೆಲೆಸಿರುವುದು. ಆದ್ದರಿಂದ ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಾಮೂಹಿಕ ನಾಯಕತ್ವದಲ್ಲಿ ಕಳೆದ ವರ್ಷದ ಹಾಗೆ ಎಲ್ಲಿ ಆ ದೈವ ಉದ್ಭವ ಆಗಿತ್ತು ಆ ದೇವಸ್ಥಾನದಿಂದ ಹೊರಟು ಈ ಆದಿಸ್ಥಳದವರೆಗೆ ಪಾದಯಾತ್ರೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ಬಹುಶಃ ಇವತ್ತು ನಾವೇನು ಕೊರಗತನೆಯ ದೈವದ ಬಗ್ಗೆ ಹೇಳ್ಕೊಳ್ಳುವಂಥದ್ದೇನಿಲ್ಲ. ಸಾರ್ವಜನಿಕರು ಈ ರಾಜ್ಯದ ಉದ್ದಗಲಕ್ಕೂ ಜನ ನಂಬಿಕೊಂಡು ಬಂದಿದ್ದಾರೆ. ಇಲ್ಲಿ ಬಂದಾಗ ನೂರಾರು ಜನ ಪ್ರತಿ ಗಂಟೆ ಕೂಡ ಹೊಸ ಹೊಸ ಮುಖಗಳನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಬಹುಶಃ ನನ್ನ ತಿಳುವಳಿಕೆಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಪ್ರಖ್ಯಾತ ಮತ್ತು ಜನಾಕರ್ಷಣೀಯವಾದಂಥ ಕ್ಷೇತ್ರ ಇದಲ್ಲ. ನಾನು ಹೈಸ್ಕೂಲಿಗೆ ಶಾಲೆಗೆ ಹೋಗುವಾಗ ಈ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೇನೆ, ಮನುಷ್ಯ ಇರ್ತಾ ಇರಲಿಲ್ಲ ಇಲ್ಲಿ. ಆದರೆ ಇವತ್ತು ರಸ್ತೆಗಳಾಗಿದೆ, ಬಸ್ ಆಗಿದೆ, ಬೇರೆ ವಿಚಾರ. ಆದರೆ ಇವತ್ತು ಜನಜಂಗುಳಿ ಈ ಕ್ಷೇತ್ರವನ್ನು ಆಕರ್ಷಿಸ್ತಾ ಇದೆ. ಬಹುಶಃ ಪರಮಾತ್ಮ ಅಂತ ಹೇಳ್ತೇವೆ, ದೈವ ಅಂತ ಹೇಳ್ತೇವೆ. ಇದೊಂದು ಶಕ್ತಿಯುತವಾದಂಥ ಕೇಂದ್ರ, ಶಕ್ತಿಯುತವಾದಂಥ ಕ್ಷೇತ್ರ. ನಮ್ಮ ಜೀವನ ಸಫಲವಾಗಬೇಕು. ನಾವು ಧಾರ್ಮಿಕ ಮುಖಂಡರು ರೋಹಿತ್ ಉಲ್ಲಾಲ ಪಾತೆರೊಂದು 4ನೇ ವರ್ಷದ ಪಾದಯಾತ್ರೆ ನಡೆಪೆರುಂಡು ಕರಿನ 3 ವರ್ಷದ ಪಾದಯಾತ್ರೆಡು ಸಾರ ಸಂಖ್ಯದ ಭಕ್ತರು ಪಾಲ್ಪಡೆದು ಕಾರ್ಯಕ್ರಮನ ಯಶಸ್ವಿ ಮಲ್ತು ಕೊಡ್ತೇರು. ಬರ್ಪುನ ಭಕ್ತರಿಗೆ ಸಂಘಟನೆಗೆ ಆರೋಗ್ಯ ತಿಕ್ಕೊಡು ಎಡ್ಡೆ ಅವಡು ಪಂಪಿನ ದೃಷ್ಟಿದಿ ಒಂದು ಮಲ್ಪುನ ಕಾರ್ಯಕ್ರಮ ಪಂಡದು ತೆರಿಪಾಯರು. ವರ್ಣದ ಹುಂಚದ ಮನ್ನದು ಕುತ್ತಾರದ ಮೂಲಾಕ್ಷೇತ್ರ ಪಂಪ ಒಂದು ಪಂಡಿನಾಲಾಯಿ ದೊಂಡೆಡ ಒಡ್ಡ ಅವೇತೋ ಕಾರ್ಯಕಜ್ಜು ನಡಪಾದಿ ನಂಚಿನ ಸತ್ಯ ಪಂಪಿನ ತೀರ್ಮಾನ ಮುಲ್ಪ ಏರು ಕೈ ನಟ್ಟಿಯರ ಬತದು ಅಕ್ಕಲ್ನ ಪ್ರಾರ್ಥನೆಯನ್ನು ಅವು ಇಷ್ಟಾರ್ಥ ನಡಪಾದಕೊನ್ನ ಕ್ಷೇತ್ರ ಪಂಪಿನ ನಂಬಿಕೆ ಇಡುವಿದೆ. ಅವಾಗ ಈ 4 ವರ್ಷದ ಯಶಸ್ಸು ಅವಾರ್ಡು ಈ ಪೊರ್ತುಡು ನಮ್ಮ ಸಂಘಟನೆದ ಆ ಜನಮಂದಿರಗೆ ರೀತಿದ ಆರೋಗ್ಯ ತಿಕ್ಕೋಡು ಪಂಪಿನ ದೃಷ್ಟಿಯಿಂದ ಒಂದು ಮಲ್ಪುರಂಚಿನ ಕಾರ್ಯಕ್ರಮ. ಅಪ್ಪಗ ಮಾತ ಬಂದೋಡ ವಿನಂತಿ ಬಂದೋಲ್ಲ ಭಕ್ತಿಡು ಬಲೆ ಖಾಲಿ ಕಾರಿಡು ನಮ್ಮ ಕದ್ರಿಡ್ದು 5 ಗಂಟೆಗೆ ನಮ್ಮ ಪಿದಡು ದೇವಿ ಪ್ರಸಾದ್, ನಾರಾಯಣ ಕುಂಪಲ, ಮಾಯಿಲನ್ನ, ಪ್ರದೀಪ್ ಬೊಕ್ಕ ಸದಸ್ಯರು ಈ ಪೊರ್ತುಡು ಒಟ್ಟುಗೀತೆರು. ಕಣ್ಣಿಗೆ ಕಾಣಲಿಕ್ಕೆ ಸಿಗುವಂಥ ಸಂದರ್ಭದಲ್ಲಿ ಧಾರ್ಮಿಕವಾಗಿ ನಾವು ಪ್ರಾರ್ಥನೆ ಮಾಡುವ ಮೂಲಕ ಅಂಥ ದುಷ್ಟಶಕ್ತಿಗೆ ಸಂಬಂಧಪಟ್ಟಂಥ ಯಾವೊಂದು ದೈವಗಳಿದೆ ಅದು ಶಿಕ್ಷೆಯನ್ನು ಕೊಡುವ ಮೂಲಕ, ಜೊತೆಯಲ್ಲಿ ರಾಷ್ಟ್ರದ ಉನ್ನತಿಗೆ ಬೇಕಾಗಿ, ಹಿಂದೂ ಸಮಾಜದ ಐಕ್ಯತೆಗೆ ಬೇಕಾಗಿ ನಡೆಯುವಂಥ ಒಂದು ಈ ಕಾರ್ಯಕ್ಕೆ ಎಲ್ಲ ಭಕ್ತ ಬಂಧುಗಳು ಕೈ ಜೋಡಿಸಬೇಕು. ಪಾದಯಾತ್ರೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ಮೂಲಕ ಎಲ್ಲ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ಪ್ರವೀಣ್ ಕುತ್ತಾರ್ ಸ್ವಾಗತ ಮಲ್ತೇರು. ಸುದ್ದಿಗೊಂಜಲಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟದ ವತಿಯಿಂದ ಉಳ್ಳಾಳದ ಶ್ರೀ ಚೀರುಂಬ ಭಗವತಿ ದೇವಸ್ಥಾನದ ಕಲ್ಯಾಣ ಮಂಟಪದ ಜೀರ್ಣೋದ್ಧಾರ ಬೇಲೆಗೆ ಬೋರ್ಡಾದ ಸುಮಾರು 2.5 ಲಕ್ಷ ರೂಪಾಯಿದ ಚೆಕ್ನ ಶುಕ್ರವಾರ ಒಪ್ಪಿಯಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿಯಿಂದ ಉಳ್ಳಾಲದ ಭಗವತಿ ದೇವಸ್ಥಾನದ ಕಲ್ಯಾಣ ಮಂಟಪದ ಜೀರ್ಣೋದ್ಧಾರದ ಬೇಲೆಗೆ ಬೋರ್ಡಾದ ಸುಮಾರು 2.5 ಲಕ್ಷದ ಚೆಕ್ನ ಶುಕ್ರವಾರ ಒಪ್ಪಿಯಾಯಿತು. ಈ ಬಗೆಟ್ ತೆರಪಾಯಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆದ ನಿರ್ದೇಶಕರು ಮಹಾಬಲ ಗುಲಾಲ್
ಅಭಿವೃದ್ಧಿ ಪರ ಬೇಲೆಗೆ ಧರ್ಮಸ್ಥಳದ ಸಹಾಯಧನ ಕೊರ್ಪನ ವ್ಯವಸ್ಥೆ ಉಂಡು. ಉಲ್ಲಾಲದ ಭಗವತಿ ದೇವಸ್ಥಾನದ ಕಲ್ಯಾಣ ಮಂಟಪದ ಜೀರ್ಣೋದ್ಧಾರದ ಅಭಿವೃದ್ಧಿಗಾದ ಸುಮಾರು 2.5 ಲಕ್ಷದ ಗೇಣಿನ ಮಂಜೂರು ಮಲ್ತದು. ಮಂಜೂರಾತಿ ಪತ್ರನ ಸಮಿತಿದ ಪದಾಧಿಕಾರಿಗಳಿಗೆ ಕೊರ್ಪನ ವ್ಯವಸ್ಥೆ ಮಲ್ತದ ಪಂಡದ ತೀರ್ಪಾಯರು. ಈ ಭಗವತಿ ದೇವಸ್ಥಾನದ ಕಲ್ಯಾಣ ಮಂಟಪದ ಜೀರ್ಣೋದ್ಧಾರದ ಈ ಒಂದು ಅಭಿವೃದ್ಧಿಗಾಗಿ ಸುಮಾರು 2.5 ಲಕ್ಷದ ದೇಣಿಗೆಯನ್ನು ಬಹುಶಃ ಇವತ್ತು ಮಂಜೂರು ಮಾಡಿ ಮಂಜೂರಾತಿ ಪತ್ರವನ್ನು ಸಮಿತಿಯ ಪದಾಧಿಕಾರಿಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದೇವೆ. ಬಹುಶಃ ಈ ವರ್ಷ ಸುಮಾರು 1 ಕೋಟಿ ಹತ್ತಿರ ರೂಪಾಯಿಯ ಸಹಾಯಧನ ದಕ್ಷಿಣ ಕನ್ನಡ ಜಿಲ್ಲೆಯ ಅದು ದೇವಸ್ಥಾನದ ಜೀರ್ಣೋದ್ಧಾರ, ಅದೇ ರೀತಿ ಆಲಿನ್ ಸೊಸೈಟಿ, ರುದ್ರಭೂಮಿ ಮತ್ತು ಬೇರೆ ಬೇರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಇತ್ಯಾದಿಗಳಿಗೆ ಕ್ಷೇತ್ರದಿಂದ ಈ ವರ್ಷ ಸಹಾಯಧನ ದೊರಕಿದೆ. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಬರುವಂಥ ಬೇರೆ ಬೇರೆ ಫಲಾನುಭವಿಗಳಿಗೆ ವೈಯಕ್ತಿಕವಾಗಿ ಬೇರೆ ಬೇರೆ ರೀತಿಯ ಸಹಾಯಧನಗಳು ಕೂಡ ಈ ವರ್ಷವೂ ಲಭಿಸ್ತಾ ಇದೆ. ಬಹುಶಃ ಇದೊಂದು ದುರ್ಬಲ ವರ್ಗದವರು ಮತ್ತು ಸಮಾಜದ ಏಳಿಗೆಗಾಗಿ ಏನೇನು ಆಗಬೇಕು ಅದಕ್ಕೆ ಕ್ಷೇತ್ರದಲ್ಲಿ ಬಂದು ಅವರ ಬೇಡಿಕೆಯನ್ನು ಇಟ್ಟಾಗ ಪೂಜ್ಯರು ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಚಂದ್ರಹಾಸ ಉಲ್ಲಾಲ್ ಪಾತೆರಂದು ಮಾತಾ ಸಮಾಜದಕ್ಲಿನ ಏಳಿಗೆಗಾದ ದಾದಾಂಡಲ ಕ್ಷೇತ್ರದ ನಿಧಿನ ಕೊರಡು ಪಂಡದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆರ್ನ ಕನ ಇಡೀ ಸಮಾಜನ ಒಂದು ಎಡ್ಡೆ ರೀತಿಯ ಪತ್ತೊಂದು ಪೋವುಡು ಮಾತಾ ಬಡ ವರ್ಗದಕ್ಲೆಗ್ ಇಂದட்டு ಸಗಾಯ ಆವಡು ಪಂಪಿನ ನೆಟ್ಟಿಡು ಇಂಚಿನ ವ್ಯವಸ್ಥೆಯನ್ನು ಧರ್ಮಸ್ಥಳಟ್ಟು ಮಲ್ತದೇರು ಅರಗು ತಂಗ್ಲ ಸಮಾಜದ ಪರವಾದ ಸೊಲ್ಮೆಲು ಪಂಡದು ತೀರ್ಪಾಯರು. ನಮಗೆ ಒಂದು 2.5 ಲಕ್ಷದ ಅನುದಾನವನ್ನು ದಯಪಾಲಿಸಿದ್ದಾರೆ. ಅವರ ಯೋಚನೆ ಇಡೀ ಸಮಾಜವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೊಂಡೋಗಬೇಕು, ಎಲ್ಲ ಬಡ ವರ್ಗದವರಿಗೆ ಇದರಲ್ಲಿ ಸಹಾಯ ಆಗಬೇಕೆನ್ನುವಂಥ ನೆಲೆಯಲ್ಲಿ ಇಂಥ ವ್ಯವಸ್ಥೆಯನ್ನು ಧರ್ಮಸ್ಥಳದಲ್ಲಿ ಮಾಡಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಕೋರ್ತಾ ಇನ್ನು ಮುಂದೆ ಕೂಡ ಸಮಾಜದ ಏಳಿಗೆಗಾಗಿ ಅವರು ಶ್ರಮಿಸಲಿ. ಆ ಭಗವಂತನು ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ. ಕುಡ್ಲ ತಾಲೂಕುದ ಯೋಜನಾಧಿಕಾರಿ ಚೆನ್ನಕೇಶವ, ಕೇಂದ್ರ ಸಮಿತಿದ ಅಧ್ಯಕ್ಷರು ಪ್ರಕಾಶ್, ಜನಜಾಗೃತಿ ವೇದಿಕೆ ಉಲ್ಲಾಲ ವಲಯದ ಅಧ್ಯಕ್ಷರು ಪರಮೇಶ್ವರ ಉಲ್ಲಾಲ್, ಉಲ್ಲಾಲ ವಲಯದ ಮೇಲ್ವಿಚಾರಕಿ ಶ್ರೀಮತಿ ಜಯಂತಿ, ಚೀರುಂಬ ಭಗವತಿ ಕ್ಷೇತ್ರದ ಕಾರ್ಯದರ್ಶಿ ನಾಗೇಶ್ ತೊಕ್ಕೋಟು, ಮಹಿಳಾ ವೇದಿಕೆ ಸಂಚಾಲಕಿ ಮಾಧವಿ ಉಲ್ಲಾಲ್ ಈ ಪೊರ್ತುಡು ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಬಸ್ ಸ್ಟ್ಯಾಂಡದ ಕೈತಲ್ ನಿರ್ಮಾಣ ಆಯರಪ್ಪುನ ಟ್ಯಾಕ್ಸಿ ಮ್ಯಾಕ್ಸಿಕಾಬ್ ನಿಲ್ದಾಣದ ಮೇಲ್ಚಾವಣಿಗೆ ಕರ್ನಾಟಕ ವಿಧಾನಸಭಾಧ್ಯಕ್ಷರು ಶ್ರೀ ಯುಟಿ ಖಾದರ್ ಗುದ್ದಲಿ ಪೂಜೆ ನಡಪಾಯರು. ತೊಕ್ಕೋಡು ಬಸ್ ತಂಗುದಾನ ಕೈತಾಳ ನಿರ್ಮಾಣ ಆಯರು ಪುನಃ ಟ್ಯಾಕ್ಸಿ ಮ್ಯಾಕ್ಸಿಕಾಬ್ ನಿಲ್ದಾಣದ ಮೇಲ್ಚಾವರಿದ ಗುದ್ದಲಿ ಪೂಜೆ ಶನಿವಾರ ಕಾಣ ನಡೆದನು. ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ಗುದ್ದಲಿ ಪೂಜೆ ನಡಪಾತ್ ಕೊರಿಯರು. ಜನಸೇವೆ ಮೂಲಕ ಸ್ವಾಭಿಮಾನಿ ಬದುಕನ್ನು ಕಟ್ಟೊಂದು ಕ್ಷೇತ್ರದ ಅಭಿವೃದ್ಧಿಡು ಕೊಡುಗೆ ಉಂಡು. ಸಮಾಜ ಅಭಿವೃದ್ಧಿಗೆ ಸಹಕಾರ ಕೊರ್ಪಿನ ಜವಾಬ್ದಾರಿ ಜನಪ್ರತಿನಿಧಿನ ಮಿತ್ತುಂಡು. ದುಂಬು ಪಾತರ ಕೊರ್ಲಕ ನಿಲ್ದಾಣ ನಿರ್ಮಾಣ ಆಯರಿತದು ದುಂಬಗ್ಲ ಸಾಕಾರ ಉಂಡು. ಮೂಲು ನಿರ್ಮಾಣ ಆಪಿನ ನಿಲ್ದಾಣ ಮಾದರಿಯಾಯರು ಉಂಡು ಪಂಡದು ಯುಟಿ ಖಾದರ್ ತೆರಿಪಾಯರು. ಮಾಜಿ ಸದಸ್ಯರಾದಂಥ ಭಗವಂದಾಸ್ ಅವರೇ, ದಿನೇಶ್ ಕುಂಪಲರವರೇ, ಇವರೆಲ್ಲ ನಮ್ಮ ಈ ಎಲ್ಲಿರುವಂಥ ಆ ಒಂದು ಸಂಘದ ಪದಾಧಿಕಾರಿ ವರ್ಗದವರು, ಇನ್ನಿತರ ಸಮಿತಿಯ ಸರ್ವ ಸದಸ್ಯರುಗಳು. ನಾನು ಪ್ರಮುಖವಾಗಿ ಟ್ಯಾಕ್ಸಿ ಮತ್ತು ಟ್ಯಾಕ್ಸಿ ಕ್ಯಾಬ್ ಸಂಘಟನೆಗೆ ಕೊಟ್ಟಿದ್ದ ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು ಇಲ್ಲಿ ಕೆಲಸ ಪ್ರತಿಯೊಬ್ಬರು ಕೂಡ ಇಡೀ ನಮ್ಮ ಜನರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯವನ್ನು ಸಲ್ಲಿಸ್ತೇನೆ. ಇವತ್ತು ತಮ್ಮದೇ ಆದ ಶ್ರಮ ವಹಿಸಿಕೊಂಡು ಸ್ವಾಭಿಮಾನದ ಬದುಕು ಕಟ್ಟಿಕೊಂಡು ಬಹುಶಃ ಜನರಿಗೆ ತಮ್ಮ ಸರ್ವಿಸ್ ಮುಖಾಂತರ ತಮ್ಮಲ್ಲಿರುವ ದುಡಿಯುವ ಮುಖಾಂತರ ಒಂದು ಸೇವೆಯನ್ನು ಮಾಡಿಕೊಂಡು ಈ ಪ್ರದೇಶದ ಅಭಿವೃದ್ಧಿಗೆ ಆನಂದ ಕೈಗಳಿಗಾಗಿ ಟ್ಯಾಕ್ಸಿ ಮತ್ತು ಟ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಸದಸ್ಯರು ಕೂಡ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿದ್ದೇನೆ. ಸಮಾಜದ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ವರ್ಗ ಮತ್ತು ಎಲ್ಲ ಜನ ಯಾರೆಲ್ಲ ಯಾವ ಹಂತದಲ್ಲಿ ದುಡಿತಿದ್ದಾರ ಅವ್ರಿಗೆಲ್ಲರಿಗೂ ಸಹಕಾರ ಕೊಡುವ ಜವಾಬ್ದಾರಿ ಅದು ನಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ. ಅಂಥ ರೀತಿಯಲ್ಲಿ ಆ ಒಂದು ವರ್ಗದಲ್ಲಿ ಬಹುಶಃ ಇವತ್ತು ಟ್ಯಾಕ್ಸಿ ಮತ್ತು ಟ್ಯಾಕ್ಸಿ ಕ್ಯಾಬ್ನ ಅವನು ಮಾಲಕ ಮತ್ತು ಚಾಲಕರ ಸೇರಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು
ಬಯಸ್ತೇನೆ. ಅದಕ್ಕೆ ತಮ್ಮ ಕೊಡುಗೆ ಸಮಾಜಕ್ಕೆ ನಿಂತುಕೊಂಡು ವಿಚಾರ ಇವತ್ತು ಆಗ್ತದೆ. ನೀವು ಕೊಟ್ಟಂಥ ಬೇಡಿಕೆ ನಿಮ್ಮ ಶ್ರಮಕ್ಕೆ ಅನುಗುಣವಾಗಿ ಪರಿಗಣಿಸುವ ಜವಾಬ್ದಾರಿ ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿ ಕೂಡ. ಈ ಹಿಂದೆ ಈ ಬಗ್ಗೆ ಕೇಳಿಕೊಂಡಂಥ ಸಂದರ್ಭದಲ್ಲಿ ಅವತ್ತು ಮಾತು ಕೊಟ್ಟಿದ್ದೆ. ಬಹುಶಃ ನಾನು ಸಮಯ ಸಿಕ್ಕ ಸಂದರ್ಭದಲ್ಲಿ ಖಂಡಿತವಾಗಿ ಅತ್ಯುತ್ತಮವಾದ ಆ ಒಂದು ನಿರ್ಧಾರ ನಾವು ಮಾಡಿಕೊಡ್ತೇವೆ. ಯಾಕಂತೇಳಿ ಮಳೆಗಾಲದಲ್ಲಿ ಬಿಸಿಲಿನಲ್ಲಿ ತಾವು ದುಡಿಯುವಂಥ ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಕೂಡ ನಮಗೆಲ್ಲರೂ ಕೂಡ ಅತಿ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ನಾವು ನೋಡಿದರೆ ದುಡಿದು ಬಹುಶಃ ಆರೋಗ್ಯಕ್ಕೆ ಹೆದರಕಟ್ಟುವಂಥ ಸಂದರ್ಭ ಬಂದಾಗ ಬಹುಶಃ ಮತ್ತೆ ಅದು ಎಲ್ಲ ಇವತ್ತು ದುಷ್ಪರಿಣಾಮ ಇವತ್ತು ಸಮಾಜ ಇರುವಂಥ ಅವಕಾಶ ಇಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ಕೂಡ ನೆಮ್ಮದಿ ಒಂದು ಸಮಾಧಾನದಿಂದ ತಮ್ಮ ಕೆಲಸ ಇವತ್ತು ನಿರ್ವಹಿಸಬೇಕು. ಬಿಸಿಲಿನ ಮತ್ತು ಮಳೆಯಲ್ಲಿ ಕೂಡ ತಾವು ಸುರಕ್ಷಿತವಾಗಿ ತಮ್ಮ ಕೆಲಸ ನಿರ್ವಹಿಸಬೇಕು ಉದ್ದೇಶದಿಂದ ಈ ತಂತ್ರಜ್ಞಾನವನ್ನು ನಾವು ನಿಮಗೆ ಇರಲಿ, ಟ್ಯಾಕ್ಸಿ ಅವರಿರಲಿ, ಅವರ ರಿಕ್ಷಾಚಾಲಕರಿರಲಿ, ಯಾರ್ಯಾರು ಕೇಳಿದ ಇವರೆಲ್ಲರಿಗೂ ಕೊಡುವಂಥ ನಮ್ಮ ಇವತ್ತು ಉದ್ದೇಶಕ್ಕಾಗಿ ಇವತ್ತು ನಾವು ಶಂಕುಸ್ಥಾಪನೆ ಇವತ್ತು ಮಾಡ್ತಾ ಇದ್ದೇವೆ. ಬಹುಶಃ ದಿನೇಶ್ ಕುಂಬಲ ಇದರಿಂದ ಭಾಳಷ್ಟು ಸಮಾಜದಿಂದ ಬೆನ್ನ ಹಿಂದೆ ಬಿದ್ದು ಬಹುಶಃ ಇವತ್ತು ಒಂದೊಂದು ಬರೀ ಒಂದು ನಿಲ್ದಾಣ ಮಾತ್ರ ಅಲ್ಲ, ಯಾವ್ಯಾವ ನಿಮ್ಮ ಸಮಸ್ಯೆ ಇದೆ ಅದು ಸರ್ಕಾರದ ಮುಂದೆ, ಅಧಿಕಾರಿಗಳ ಮುಂದೆ ಅದನ್ನು ಮುಂದೆ ತಗೊಂಡು ಅದಕ್ಕೆ ಬೇಕಾಗುವಂಥ ಒಂದು ಸಹಕಾರ ಕೊಡುವಂಥ ವಿಶೇಷ ನಿಮ್ಮೆಲ್ಲರ ಪರವಾಗಿ ಅವರು ಅವರ ಶ್ರಮವನ್ನು ವಹಿಸಿಕೊಳ್ತಾ ಇರ್ತಾರೆ. ಅದು ಅವರು ಕೂಡ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಈ ಕೆಲಸಗಳು ಅತ್ಯಂತ ಶೀಘ್ರದಲ್ಲೇ ಆಗುವಂಥ ಅವಕಾಶ ಆಗಲಿ. ಒಂದು ಉತ್ತಮವಾದ ಒಂದು ಮಾದರಿಯಾದ ಒಂದು ಸುಸಜ್ಜಿತವಾದ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಸರ್ವರು ಕೂಡ ಒಂದು ನೋಡುವಂಥ ಬೇರೆ ಊರಿನವರು ಕೂಡ ಬಂದು ನಮಗೆ ಕೂಡ ಈ ರೀತಿಯ ಸ್ಟ್ಯಾಂಡ್ ಮಾಡಬೇಕೆಂಬ ನೋಡುವಂಥ ಸ್ಟ್ಯಾಂಡ್ ನಿರ್ಮಾಣ ಮಾಡುವುದಂತ ನಿಮಗೆಲ್ಲ ನನ್ನ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಲವಾರು ಅನುದಾನ ಬಿಡುಗಡೆಯಾಗಿದೆ. ಒಕ್ಕೂಟಿನ ನೇರವಾಗಿ ಬಹುಶಃ ಇವತ್ತು ಏನು ಕೆಲಸದ ಬಾಕಿದೆಯಾ ಸುಮಾರು 30 ಕೋಟಿ ರೂಪಾಯಿಯಲ್ಲಿ ಆ ಮಾದರಿಯಾದ ಅತ್ಯುತ್ತಮವಾದ ರಸ್ತೆ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗ್ತದೆ. ಎಲ್ಲ ಜಂಕ್ಷನ್ಗಳು 6 ಲೈನ್ ಆಗ್ತದೆ, 6 ಲೈನ್ ಆಗುವಂಥದ್ದು ಬರ್ತದೆ. ಇಲ್ಲಿ ದೊಡ್ಡ ಅಗಲೀಕರಣಗೊಳಿಸಿ ದೊಡ್ಡ ಮಟ್ಟದ ಸರ್ಕಲ್ ಎಲ್ಲ ಬರುವಂಥ ವಿಚಾರ ಇವತ್ತು ಹಾಗೆ ಇಲ್ಲಿ ಚಿಕ್ಕಬಳ್ಳಾಪುರ ಇವತ್ತು ಬದಲಾಗ್ತದೆ. ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಹೊಲಪೇಟೆ ರಸ್ತೆ, ಬೆಂಗಳೂರು ರಸ್ತೆ ಇದೆಲ್ಲ ಕೂಡ ಅಗಲೀಕರಣಗೊಳಿಸಿ ಇದನ್ನು ಕೂಡ ಭವಿಷ್ಯದ ದಿನಗಳಲ್ಲಿ ಇನ್ನು 30 ವರ್ಷ ಆದರೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿ ಹೇಗೆ ಇರಬೇಕಂತ ಆಲೋಚನೆ ಮಾಡಿಕೊಂಡು ನಾವು ತಗೊಂಡಿದ್ದೇವೆ. ಅದಕ್ಕೆ ನಾನು ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿ ಇವೆಲ್ಲ ಅತ್ಯಂತ ಸ್ವಾಭಿಮಾನದ ಸಂಪನ್ನ ಮೂಲಕ ನಿಮ್ಮ ಮಕ್ಕಳು ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಅಂತ ನನ್ನ ಶುಭಾಶಯ ಸಲ್ಲಿಸುವಂಥದ್ದು. ಅದೇ ರೀತಿ ನಮ್ಮ ಕಾಪರೇಟಿವ್ ಅನ್ನೋದು ಪ್ಲಾನ್ ಮಾಡಿದರೆ ಅತ್ಯುತ್ತಮವಾದ ತಮ್ಮ ಒಂದು ಯೋಜನೆ ಇದರಲ್ಲಿ ಈಗಾಗಲೇ ಪಲಿಕೆದಲ್ಲಿ ಕೂಡ ಇದ್ದಾರೆ. ಕಾಪರೇಟಿವ್ ಸೆಕ್ಟರ್ ಟೆನ್ಷನ್ ಇಲ್ಲ, ಕೂಡ ಇದ್ದಾರೆ. ಅದಕ್ಕೆ ಅತ್ಯಂತ ಇದೊಂದು ಕೂಡ ಆಗಬೇಕಾದಂಥ ವಿಚಾರವನ್ನು ಹೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಹಕಾರ ಮೂಡಾಧ್ಯಕ್ಷರು ಸದಾಶಿವಲಾಲ್ ಪಾತಿರೊಂದು ಕ್ಷೇತ್ರದ ಜನಕಲಿನ ಬೇಡಿಕೆಯನ್ನು ಈಡೇರಿಸಾವನಿಟ್ಟು ಶಾಸಕರು ರಾಜ್ಯಡೆ ಸುರುತ ಜಾಗೆಡು ಉಲ್ಲೇರ್ ಪಂಡದೇಪಾಯರು ನಾವು ಕೇಳಿದ ಪ್ರತಿಯೊಂದು ಸಮಸ್ಯೆಗಳು ಕೂಡ ನಮ್ಮ ಶಾಸಕರಾದಂಥ ವಿಧಾನಸಭಾ ಅಧ್ಯಕ್ಷರಾದಂಥ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರು ಸ್ಪಂದಿಸಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ನಿಮಗೆ ಮಾತ್ರ ಅಲ್ಲ ಇಡೀ ಕ್ಷೇತ್ರದ ಜನತೆಯ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂತ ಇಷ್ಟಪಡ್ತಾ ಇದ್ದೇನೆ. ಅವರು ಯಾವುದೊಂದು ಕಾಮಗಾರಿ ಮಾಡ್ತೀನಿ ಅಂತ ಹೇಳಿದರೆ ಖಂಡಿತವಾಗಿ ಅದಕ್ಕೆ ಬೇಕಾದಂಥ ಮೊತ್ತವನ್ನು ಮಾಡಿಕೊಂಡು ಬೇಕಾದ ವ್ಯವಸ್ಥಿತ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾರೆ. ಅದರಿಂದ ನಮ್ಮ ಭಾಗದ ಎಲ್ಲ ಕೆಲಸಗಳು ಕೂಡ ಆದಷ್ಟು ಶೀಘ್ರದಲ್ಲಿ ಆಗಲಿ. ಈ ಕಾಮಗಾರಿಗಳನ್ನು ಮಾಡಲಿಕ್ಕೆ ಮತ್ತು ಜನರ ಸೇವೆ ಮಾಡಲಿಕ್ಕೆ ಭಗವಂತನವರಿಗೆ ದೀರ್ಘಾಯುಷ್ಯ ಕೊಡಲಿ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಅನೇಕ ಉತ್ತಮ ಕೆಲಸಗಳನ್ನು ಮಾಡುವಂತೆ ಆಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಶುಭ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಕಾಂಗ್ರೆಸ್ ಜಿಲ್ಲಾ ಸಮಿತಿ ಸದಸ್ಯರು ಸುರೇಶ್ ಭಟ್ನಗರ ಟ್ಯಾಕ್ಸಿ ಮ್ಯಾಕ್ಸಿಕ್ಯಾಬ್ ಚಾಲಕ ಮಾಲಕರ ಸಂಘದ ತೊಕೋಡು ಅಧ್ಯಕ್ಷರು ಪ್ರಶಾಂತ್ ಆಳ್ವ, ಉಪಾಧ್ಯಕ್ಷರು ಅಬ್ದುಲ್ ಸಲೀಂ, ಪ್ರಧಾನ ಕಾರ್ಯದರ್ಶಿ ಪುಷ್ಪರಾಜ್, ಗೌರವ ಸಲಹೆಗಾರರು ದೇವೇಶ್ ಸರಳಾಯ, ಸಂಘಟನಾ ಕಾರ್ಯದರ್ಶಿ ಮುಜಾಹಿದ್, ಕೋಶಾಧಿಕಾರಿ ನವೀನ್, ನಗರಸಭಾ ಸದಸ್ಯರು ಬಾಜಿಲ್ ಡಿಸೋಜಾ, ಮಾಜಿ ಸದಸ್ಯರು ಭಗವಾನ್ ದಾಸ್, ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಟ್ಯಾಕ್ಸಿ ಮ್ಯಾಕ್ಸಿಕ್ಯಾಬ್ ಚಾಲಕ ಮಾಲಕರ ಸಂಘದ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ದಿನೇಶ್ ಕುಂಪಲ ಸಭೆಸ್ತಾರಿಕೆ ಮಾಡ್ತಾರೆ. ನಮ್ಮ ಜನಪ್ರಿಯ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಶ್ರೀಯುತ ಯುಟಿ ಖಾದರ್ ಅವರಲ್ಲಿ ನಮಗೆಂದು ಮೇಲ್ಛಾವಣಿ ಬೇಕೆಂದು ನಾವು ಮನವಿಯನ್ನು ಮಾಡಿದ್ದೆವು. ಆ ಮನವಿಯನ್ನು ಪುರಸ್ಕರಿಸಿ
ಉದ್ಯಮಿಯರಿ ಖಾದರನ ಉಪಯೋಗ ಬೋಡಾದ ಲ್ಯಾಪ್ಟಾಪ್ನು ಇನಾಮಾದ ಕೊಡ್ತಿತ್ತೇರು ಆಂಡ ತಂಕ್ ಅಗತ್ಯ ಇಚ್ಛಾಂದಿರದಾತ್ರ ಏಪಲ ಫೋನ್ ಮಲ್ತದ ಬಡ ವಿದ್ಯಾರ್ಥಿ ಶಿಕ್ಷಣಗ ಲ್ಯಾಪ್ಟಾಪ್ ಬೇಡಿಕೆ ದಿಯೊಂದಿತ್ತಿನೇನು ನೆಂಪು ಮಲ್ತೊಂಡಿನ ಖಾದರ್ ವಿದ್ಯಾರ್ಥಿನ ಲೆಪ್ಡಾದ ತಂಕ್ ತಿಕ್ಕಿನ ಲ್ಯಾಪ್ಟಾಪ್ನು ಕೊರಿಯರು. ಮೊಹಮ್ಮದ್ ಬಲಿಯೂರ್ ಅಂತೇಳಿ ಅವರ ಮುಡಿಪು ಮತ್ತು ಬಲಿಯೂರ್ ಕಾಂಪ್ಲೆಕ್ಸ್ ಮತ್ತು ಪಾರ್ನರ್ ಇರೋದು ವಿಟ್ಲದಲ್ಲಿ ಬಿಲ್ಡಿಂಗ್ ಮತ್ತು ಕಾಲೇಜ್ ಎಲ್ಲ ಇವತ್ತಿದೆ. ಬಹುಶಃ ನನಗೊಂದು ಪ್ರೀತಿಪೂರ್ವಕವಾಗಿ ಅವರು ಅತ್ಯುತ್ತಮವಾದ ಇದ್ದಂಥಲ್ಲಿ ಬೆಸ್ಟ್ ಎಲ್ಲ ಅದನ್ನು ಸೇರಿಸಿ ಒಂದು ನನಗೆ ನನ್ನ ವಿರುದ್ಧವಾಗಿ ಲ್ಯಾಪ್ಟಾಪ್ ಕೊಟ್ಟಿದ್ದರು. ನನ್ನ ಆಲ್ರೆಡಿ ಈಗಾಗಲೇ ಇದೆ. ನನ್ನ ಬೆಂಗಳೂರಿನ ಕೆಚ್ಚಲ್ಲಿ ಬೇಕಾದಷ್ಟು ಇದೆ. ಅದನ್ನು ನಿಮ್ಮ ಕೊಟ್ಟದಕ್ಕೆ ಧನ್ಯವಾದಗಳು. ಅದು ನನ್ನ ಕ್ಷೇತ್ರ ನನಗೆ ಯಾವಾಗಲೂ ಫೋನ್ ಬರ್ತಾ ಇದೆ ಒಂದು 8 ತಿಂಗಳಿಂದ, ಮಗನಿಗೆ ಲ್ಯಾಪ್ಟಾಪ್ ಇಲ್ಲ ಅಂತೇಳಿ. ಅವರಿಗೆ ನೀವು ಅದನ್ನು ಕೊಡಿ, ಅದು ನನಗೆ ಕೊಟ್ಟಾಗೆ ಅಂತ ಹೇಳಿದೆ. ಅದಕ್ಕೆ ಅವ್ರಿಗೂ ಸಂತೋಷದಿಂದ ಒಪ್ಪಿದ್ರು. ಅವ್ರಿಗೂ ದೊಡ್ಡ ಆದ ಕಾರಣ ಇವತ್ತು ಅವರು ಕರೆಸಿ ಕೊಡ್ತಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಓವರ್ ಬ್ರಿಡ್ಜ್ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಮುತಾಲಿಕಡೆ ಶ್ರೀ ಸ್ವಾಮಿ ಕೊರಗಜ್ಜನ ವಾರ್ಷಿಕ ನೇಮೋತ್ಸವದ ಅಂಗವಾದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮದ ಉದಿಪನ ಲೇಸು ಶುಕ್ರವಾರ ಬೈಯಾಡು ಶ್ರೀ ಸ್ವಾಮಿ ಕೊರಗಜ್ಜ ದೈವದ ಪ್ರಾರ್ಥನೆದೊಟ್ಟಿಗೆ ನಡೆತಂಡು. ತೊಕ್ಕೋಟು ಓವರ್ ಬ್ರಿಡ್ಜ್ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಮುತಾಲಿಕೆಡು ಶ್ರೀ ಸ್ವಾಮಿ ಕೊರಗಜ್ಜನ ವಾರ್ಷಿಕ ನೇಮೋತ್ಸವದ ಅಂಗವಾದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮದ ಉದಿಪನ ಲೇಸಿನ ಶುಕ್ರವಾರ ರಾತ್ರಿ ನಡಪಾಯಿರು. ಸುರುಕು ಶ್ರೀ ಸ್ವಾಮಿ ಕೊರಗಜ್ಜ ದೈವಗ ಪ್ರಾರ್ಥನೆ ಸಂದಾಯರು. ಉಳ್ಳಾಲ ಶ್ರೀ ಚೀರ್ವ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಮಂಜಪ್ಪ ಕಾರ್ನವಿರು ತುಡರ್ ಬೆಳಗಾದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮನ ಉದಿಪನ ಮಲ್ತೇರು. ಈ ಕಾರ್ಯಕ್ರಮದ ಶುಭ ಆರಂಭ. ಮಲಬಿನ್ರಾದ ಪಾಲ್ಪಡೆಯನ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಯುಟಿ ಖಾದರ್ ಇಂಚಿನ ಕಾರ್ಯಕ್ರಮಲು ಶಾಂತಿ ಪ್ರೀತಿ ನೆಮ್ಮದಿ ಕನಪನಂಚಿನ ಕಾರ್ಯಕ್ರಮ ಆತಲು ದುಂಬುದ ದಿನಕ್ಲೆಡು ಈ ಕ್ಷೇತ್ರ ಮಾದರಿಯಾಯನ ಕ್ಷೇತ್ರ ಆಯರ ಉಂಡು ಪಂಡದು ದೇವೆರಡ ಪ್ರಾರ್ಥನೆ ಮಲ್ಪೆ ನಿಕ್ಲನ ಸಗಾಯರ್ದು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷೆ ಆತೆ. ಈ ಕ್ಷೇತ್ರಗ ಬೊಕ್ಕ ನಿಕ್ಲೆಗ್ ಅಗೌರವ ಕನಪನ ರೀತಿಲು ವರ್ತಿ ಸಾವುಜಿ ನಿಕ್ಲು ಕೊರ್ನ ಓಟುಗು ವಿಶ್ವಾಸದೀರ್ದು ಬೇಲೆ ಮಲ್ಪೆ ಪಂಡ ತಿಳಿಪಾಯರು. ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಬಹುಶಃ ಈ ಒಂದು ಕೊರಗಜ್ಜ ಸೇವಾ ಸಮಿತಿಯ ಈ ಒಂದು ಧಾರ್ಮಿಕ ಮತ್ತು ಸಂಸ್ಕೃತಿ ಭಾಗವಹಿಸುವ ಅವಕಾಶವನ್ನು ನನಗೆ ದೇವರು ಒದಗಿಸಿಕೊಟ್ಟಿದ್ದಾನೆ. ಈ ಸಲ ಕೂಡ ಇದು ದೇವರು ಕೊಟ್ಟಂಥ ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈ ರೀತಿಯ ಕಾರ್ಯಕ್ರಮ ಸರ್ವರಿಗೂ ಕೂಡ ನೆಮ್ಮದಿ ಶಾಂತಿ ಪ್ರೀತಿ ವಿಶ್ವಾಸ ತರುವಂಥ ಅವಕಾಶ ಆಗಲಿ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಇಡೀ ಊರಿಗೆ ಊರು ಅತ್ಯುತ್ತಮವಾದ ಒಂದು ಸಂತೋಷ ಮತ್ತು ಅಭಿವೃದ್ಧಿಯ ಊರಾಗಿ ಪರಿವರ್ತನೆಗೊಂಡು ಬಹುಶಃ ಅತ್ಯುತ್ತಮವಾದ ಮತ್ತು ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾದ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಮಾಡಲಿಕ್ಕೆ ಎಲ್ಲ ದೇವರುಗಳು ಇನ್ನು ನಮಗೆಲ್ಲ ಶಕ್ತಿ ಕೊಡಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ನಿಮ್ಗೆಲ್ಲರಿಗೂ ಯಾಕಂತ ಹೇಳಿದರೆ ಬಹುಶಃ ಸಭಾಪತಿ ಆದ ನಂತರ ಇದು ಮೊದಲ ಕಾರ್ಯಕ್ರಮ. ಆದಾಗ ನಿಮ್ಗೆಲ್ಲರಿಗೂ ಕೂಡ ನನ್ನ ವಿಶೇಷವಾಗಿ ನಾನು ಇವತ್ತು ಸಲ್ಲಿಸ್ತೇನೆ. ನೀವು ನನ್ನನ್ನು ಈ ಕ್ಷೇತ್ರದ ಬರೀ ಶಾಸಕನಾಗಿ ಮಾತ್ರ ಅಲ್ಲ, ಮಂತ್ರಿಯಾಗಿ ಮಾತ್ರ ಅಲ್ಲ, ರಾಜ್ಯದ ಸಭಾಧ್ಯಕ್ಷ ಕೂತು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಒಂದು ಸಂವಿಧಾನಬದ್ಧವಾದ ಕೆಲಸವನ್ನು ಅದಕ್ಕೆ ಅನುಗುಣ ಕೆಲಸ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ಮತ್ತು ಆಶೀರ್ವಾದ ಕೂಡ ನಮಗೆ ಅತಿ ಅಗತ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಯಾವ ಕೆಲಸಗಳು ನಿಮ್ಮ ಏರಿಯಾದಲ್ಲಿ ಹೇಳಿದ್ದೇನೆ, ಪ್ರದೇಶ ಹೇಳಿದ್ದೇನೆ, ಖಂಡಿತವಾಗಿಯೂ ಆ ಕೆಲಸವನ್ನೆಲ್ಲ ಕೂಡ ಮಾಡಿ ಕೊಡ್ತೇನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೈಸೂರು ಎಲೆಕ್ಟ್ರಿಕಲ್ ಬೊಕ್ಕ ಇಂಡಸ್ಟ್ರೀಸ್ ನಿಗಮದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಸಾಂದರ್ಭಿಕವಾದ ಪಾತಿರು. ಮಲ್ಲ ಸ್ಥಾನಮಾನ ಕೊರ್ನಾಗ ನಮಲ ಖುಷಿ ಪಡೆಯೋಡು ಪಂಡದು ಹಿರಿಯಕಲುಂಡು ಅಂಜ ಸದಾಶಿವಲಾಡ್ರೆಗೂ ಕೂಡ ತಿಕ್ಕುನೊಂದು ಪಂಡಿಯೊಟ್ಟಿಗೆ ತಕ್ಷಣ ಯಾನ್ ಫೋನ್ ಮಂತಾರೆಗೆ ಅಭಿನಂದನೆ ಕೊರಿಯ. ನನ್ನ ಹಿರಿಯ ಮೂಡದ ಅಧ್ಯಕ್ಷರಾದ ನಮ್ಮ ಊರದಕ್ಲೆಗೆ ಈ ಈಗ ಸಂಬಂಧಪಟ್ಟಂಚಿನ ಮಾತಾ ಮಂಡಲದಕ್ಲೆಗೆ ವಿಶೇಷವಾದ ಹೀರಿ ಸಹಕಾರ ಮನ್ಪೋಡು ಏನು ಮನ್ಪೋರಂದು ಎಂಗ್ಲೆ ಗೊತ್ತುಂಡು. ಅಂಚ ಇನಿ ಕೊರಗಜ್ಜನ ಸಾನ್ನಿಧ್ಯೋಡು ಪ್ರಾಪ್ರಥಮವಾದ ಅರೆನೆ ಅಭಿನಂದನೆ ಮಂತಾರೆ ಪಂಡು ಇಡೀ ನಮ್ಮ ಊರು ಕೊರಿನಂಜಿನಂಜಿ ಮುತ್ತು ರತ್ನದ ಕಿರೀಟ ನಿಜವಾದ ಅರೆಡ್ಡ ಬೇಲೆ ಮನ್ಪಡೆ ಅರೆಗ ದೇವೇರಿ ಶಕ್ತಿ ಕೊರಡು ಅರ್ನ ಪುದಾರಿ ನಾಲು ದಿಕ್ಕಲ್ಲ ಅರಡರ್ ಪಣದಿ ಯಾನ್ಲ ದೇವರೆಡ ಪ್ರಾರ್ಥನೆ ಮಂತೊಂದು. ಒಂದುವೆ ಪೊರ್ತು ಮೂಡಾದ ಅಧ್ಯಕ್ಷರಾದ ಆಯ್ಕೆಯಾಯಿನ ಸದಾಶಿವ ಉಳ್ಳಾಲ್ರೆನು ಕ್ಷೇತ್ರದ ಪರವಾದ ಮಾನಾದಿಗೆ ಮಂತೇರು ನೇಮಕಾತೇರು. ಆ ಸಂದರ್ಭದ ಇಂತ ಕೊರಗಜ್ಜ ಸೇವಾ ಸಮಿತಿದ ಒಂಜಿ ಹೊರಟು ಅರೆನ ಮಾತೇರಲ್ಲ ಗೌರವ ಮಲ್ಪನಚನ ಪೊರ್ತು ಇಂತ ಒಂಜಿ ಪ್ರಥಮ ಸನ್ಮಾನ ಒಂದು ಬಾರಿ ಪಂಡ್ರೆ ಬೆರ್ಮೆ ಇಂಜಿ ಸದಾಶಿವ ಉಳ್ಳಾರ್ ಇನ್ನು ಕಾಂಡೆ ಆರು
ಅಧಿಕಾರ ಸ್ವೀಕಾರ ಮಾಡ್ತಾರೆ ಮೂಡದ ಯೋಗ ಆರೋಗ್ಯ ತಿಕ್ಕದನ್ನು ನಮ್ಮ ಸಮಿತಿದ ಪರವಾದ ಆರೋಗ್ಯ ಮಾತೆರೆಗಳ ಒಂಜಿ ಶುಭ ಅವಡು ಮಲ್ಪನಚನ ಕಾಪಿಕಾರ್ ಶ್ರೀ ಬಾಬುಸ್ವಾಮಿ ಕ್ಷೇತ್ರದ ಗುರಿಕಾರ್ಯರು ರಾಜ್ಕುಮಾರ್, ಸೋಮೇಶ್ವರ ಪುರಸಭೆ ಸದಸ್ಯರು ರವಿಶಂಕರ್, ದೀಪಕ್ ಪಿಲಾರ್, ಗೆಜ್ಜಗಿರಿ ನಂದನ ಬಿತ್ತಿಲ್ ಕ್ಷೇತ್ರದ ಮೊಕ್ತೇಸರರು ಚಂದ್ರಶೇಖರ್ ಒಚ್ಚಿಲ್, ಸ್ವಾಮಿ ಕೊರಗಜ್ಜ ಸಮಿತಿ ಸಂಚಾಲಕರು ರಾಜೇಶ್, ಮುರಳಿ ಮೋಹನ್ ಸಾಲ್ಯಾನ್, ಪ್ರಮುಖರು ಭಗವಾನ್ ದಾಸ್, ರವೀಂದ್ರ ಶೆಟ್ಟಿ ಮೂಲ್ನೈಟ್, ಆನಂದ ಶೆಟ್ಟಿ ಭಟ್ನಗರ, ಆನಂದ್ ಕೋಟ್ಯಾನ್, ಜಯಂತ್ ಕೊಂಡಾಣ, ಭಾಸ್ಕರ್ ಗಟ್ಟಿ, ಶೇಖರ್ ಕುಂಪಲ, ಗಣೇಶ್ ಪಂಡಿತ್ ಮುಳಿಹಿತ್ಲು, ಪ್ರಸಾದ್ ಬಾಬು, ಚಂದ್ರ ತೊಕ್ಕೋಟು, ಭಾಸ್ಕರ್ ಧರ್ಮನಗರ, ಬಿಆರ್ ಬೇಕರಿದ ಸಂತೋಷ್, ಕ್ಷೇತ್ರದ ಪ್ರಧಾನ ಅರ್ಚಕರು ಪದ್ಮಣ್ಣ, ಅರ್ಚಕರು ಮನೋಹರ್ ಅಮೀನ್, ಪ್ರದೀಪ್, ವಿವೇಕ್, ಉಮೇಶ್, ಪುರುಷೋತ್ತಮ್ ಕಲ್ಲಾಪು, ಸುರೇಶ್ ಭಟ್ನಗರ, ನಾರಾಯಣ್ ರೈ ಉಳ್ಳಾಲಬೈಲ್, ಸಂತೋಷ್, ಪುರಂದರ್ ಟೈಲರ್ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಅವರದು ಬೊಕ್ಕ ಶ್ರೀ ಸ್ವಾಮಿ ಕೊರಗಜ್ಜನ ಸಾಂಸ್ಕೃತಿಕ ವೇದಿಕೆಡು ಸ್ಥಳೀಯ ಪ್ರತಿಭೆಲಿರ್ದು ಬೇತೆ ಬೇತೆ ಕಾರ್ಯಕ್ರಮ ನಡೆದಲು. शुरू हुई है। अभी तो पार्टी शुरू हुई है। ये तो बस शुरुआत है। ಸುದ್ದಿಗೊಂಚಲಿಗೆ ಸ್ವಾಗತ. ಕೊಣಾಜ ಮೋಡಿಜೇರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವರ್ಷಾವಧಿ ಮಹೋತ್ಸವದ ಅಂಗವಾದ ಮಹಾಪೂಜೆ ಬಕ್ಕ ಬಲಿ ಉತ್ಸವ ಶುಕ್ರವಾರ ರಾತ್ರಿ ನಡೆದಿದೆ. ಕೊಣಾಜೆ ಮೋಡಿಜೇರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವರ್ಷಾವಧಿ ಮಹೋತ್ಸವದ ಸಂಭ್ರಮಲು ಶುಕ್ರವಾರ ನಡೆದಿದೆ. ಕಾಂಡೆ ಕಲಶಾಭಿಷೇಕ ತಂಬಿಲ ಸೇವೆ ನಡೆದಿದೆ. ರಾತ್ರಿ ಮಹಾಪೂಜೆಯಾದ ಶ್ರೀ ದುರ್ಗಾಪರಮೇಶ್ವರಿ ಅಪ್ಪನ ದರ್ಶನ, ಬಲಿ ಉತ್ಸವ ಆದ ಆರಿಕೆ ಕಾಣಿಕೆ, ಪ್ರಸಾದ ವಿತರಣೆ ನಡೆದಿದೆ.
ಅವಿರ್ದು ಬೊಕ್ಕ ಅನ್ನ ಸಂತರ್ಪಣೆ ನಡೆತಂಡು. ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನದ ಮೊಕ್ತೇಸರರು ಪ್ರಸಾದ್ ರೈ ಕಲ್ಲಿಮಾರ್, ಕ್ಷೇತ್ರದ ಧರ್ಮದರ್ಶಿ ರಾಮಚಂದ್ರ ಪಾತ್ರಿಲು ಬೊಕ್ಕ ಭಕ್ತ ವೃಂದದಕ್ಲು ಉಳಿದ 10 ಸಂಸ್ಥೆರು ಮುತಾಲಿಕೆಡಿದ್ದೇರು. ಸುದ್ದಿಗೊಂಚಲಿಗೆ ಸ್ವಾಗತ. ತತ್ವಮಸಿ ಬಗಂಬಿಲದ ದಶಮಾನೋತ್ಸವದ ಅಂಗವಾದ ದಕ್ಷಿಣ ಕನ್ನಡ ಜಿಲ್ಲೆ ಬೊಕ್ಕ ಉಳ್ಳಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಒಟ್ಟು ಸೇರಿಗೆಡೆ ಆಂಜೋಕ್ಲೆನ ಮುಕ್ತ ಹೊನಲು ಬೆಳಕದ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಉಳ್ಳಾಲ ಮಹಾತ್ಮ ಗಾಂಧಿ ರಂಗಮಂದಿರ ಐತಾರ ನಡೆಸಿದೆ. ತತ್ವಮಸಿ ಬಗಂಬಿಲ್ಲದ ದಶಮಾನೋತ್ಸವದ ಅಂಗವಾದ ದಕ್ಷಿಣ ಕನ್ನಡ ಜಿಲ್ಲೆ ಬೊಕ್ಕ ಉಳ್ಳಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಒಟ್ಟು ಸೇರಿಗೆಡೆ ಆಂಜೋಲಿನ ಮುಕ್ತ ಹೊನಲು ಬೊಲ್ಪುದ ಮ್ಯಾಟ್ ಕಬಡ್ಡಿ ಪಂತಗುಬ್ಬುನು ಉಳ್ಳಾಲ ಮಹಾತ್ಮ ಗಾಂಧಿ ರಂಗಮಂದಿರಡು ಐತಾರ ನಡಪಾಯರು. ಉಜಿರೆಯ ಯುವ ಆಟಗಾರರ ಮೂಲಕವಾಗಿ ಕಬಡ್ಡಿಯ ರಣಾಂಗಣದಲ್ಲಿ ಗುರುತಿಸಿಕೊಂಡ ಅತ್ಯಂತ ಶ್ರೇಷ್ಠ ಪ್ರತಿಭೆಗಳ ಆಗಮನ ಟೀಮ್ ಎಸ್ಡಿಎಂ ಉಜಿರೆ. ಕೋರಿಕೆ ನುಡಿಬಂಧುಗಳ ತತ್ವಮಸಿ ಬಗಂಬಿಲ ಆಯೋಜಿತ ದಶಮಾನೋತ್ಸವದ ಕಬಡ್ಡಿಯ ಮೊದಲ ಸ್ಪರ್ಧೆಗೆ ಅದಾಗಲೇ ಕೇರಳ ಕರ್ನಾಟಕದ ಆಟಗಾರರ ತಂಡಗಳು ಅಂಕಣದಲ್ಲಿ ಸಿದ್ಧಗೊಂಡಿದ್ದಾರೆ. ಚೆನ್ನಕೆರೆಯ ಕೇರಳದ ತಂಡವಾದರೆ ಮೊದಲ ಸ್ಪರ್ಧೆಗಾಗಿ ರಾಜ್ಯಗಳು ಸಿದ್ಧವಾಗಿದ್ದಾರೆ. ಎಲ್ಲ ತೀರ್ಪುಗಾರರಿದ್ದಾರೆ, ಆಟಗಾರರಿದ್ದಾರೆ, ಕಬಡ್ಡಿಯ ಅಭಿಮಾನಿಗಳಾದರೆ ಕಬಡ್ಡಿಗೆ ಇನ್ನೇರಬೇಕು. ಆರಂಭದ ವಿಜಯ ಮಾತ್ರ ಗಣ್ಯರು ಬಿನ್ನೆರು ಸಭೆಲಿಸ್ಟ್ ಪಾಲ್ಪಡೆದು ಕ್ರೀಡಾಕೂಟಗೂ ಶುಭ ಹಾರೈಸಿದರು. ಸ್ವಾಗತಿಸಿಕೊಂಡು ಇವರನ್ನು ರಾಹುಲ್ ರವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಒಂದು ನಿಮಿಷ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಇನ್ನೋರ್ವರು ಮುಖ್ಯ ಅತಿಥಿಗಳು ಮೋಹನ್ ರವರು, ಟೀಮ್ ಅಮ್ಮ ಮಜಲ್ ಇದರ ಮಾಲಕರು. ಇವರನ್ನು ಕೂಡ ನಾನು ಎಲ್ಲರ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅಪ್ಪು ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಅವರನ್ನು ಗೌತಮರ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿ. ಶ್ರೀಯುತ ಸುಗಂಧಿಯವರು ಶ್ರೀಯುತರನ್ನ ಶಾಲು ಹೊಂದಿಸಿ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ಕೋರಿಕೆ. ಶ್ರೀಯುತ ಅರ್ಜುನ್ ಮಾಡೂರ್ ಅವರಿಗೆ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ಹೊಸ ಬ್ಯಾಟ್ ಮೂಲಕವಾಗಿ ಅತ್ಯಂತ ವರ್ಣರಂಜಿತ ಕಬಡ್ಡಿಯ ಆರಂಭಗೊಳ್ಳುತ್ತಾ ಇದೆ. ಆ ಪ್ರಕಾರವಾಗಿ ಬಗಂಬಿಲದ
ಗೋಪಿನಾಥ್ ಬಗಂಬಿಲ ಸಭೆ ನಿಂತ್ಕೊಂಡಿರು ಉದಿಪನ್ನ ಲೇಸಿರದ ಬೊಕ್ಕ ಮ್ಯಾಟ್ ಕಬಡ್ಡಿ ಪಂತಗೊಬ್ಬು ಶುರುವಾಂಡು ಶ್ರೀಯುತ ವೇದಿಕೆಯಲ್ಲಿರುವಂತಹ ಶ್ರೀಯುತ ಕಿರಣ್ ವರ್ಕಾಡಿಯವರು ಅವರಿಗೆ ಶ್ರೀಯುತ ಶೋಭಿತ್ ಅವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಶ್ರೀಯುತರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಜಾನಮೂರ್ ಲಗದಾಳಿ ಮುಂದುವರಿತಾದ ಅಂಕಣದಲ್ಲಿ ಸ್ಪರ್ಧೆ ಮುಂದುವರಿಯಲಾರಂಭಿಸಿದೆ. ಪವನನ ಮೂಲಕ ದಾಳಿ. ಅಂಕಣದ ಒಳಭಾಗದಲ್ಲಿರುವಂತಹ ಆಟಗಾರರು ಸಮೃದ್ಧಾಳಿಯಲ್ಲಿ ಎಸ್ಡಿಎಂ ಉಜಿರೆಯ ವಿರುದ್ಧವಾಗಿ ಚೆನ್ನಿಗರ ಅಂಕಣದ ಒಳಭಾಗದಲ್ಲಿರುವಂತಹ ತಂಡವಾಗಿದೆ. ಜೂನಿಯರ್ ತಾರೆಗಳ ಹೋರಾಟದ ಮೂಲಕ ಸ್ಪರ್ಧೆ ಆರಂಭಗೊಳ್ಳಲು 100ನೇ ಸ್ಪರ್ಧೆಗಾಗಿ ಕರೆಯನ್ನು ರವಾನಿಸಿದ ತಂಡಗಳು ಸಿದ್ಧಗೊಳ್ಳುವಂತೆ ಕೋರಿಕೆ. ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರೆಕ್ಕಿಯ ವಿರುದ್ಧವಾಗಿ ಶ್ರೀಕೃಷ್ಣ ಕುಡ್ಲಾ ತಂಡದ ಆಟಗಾರರು. ಆ ಬಳಿಕ 4ನೆಯ ಸ್ಪರ್ಧೆಯ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರದ ವಿರುದ್ಧವಾಗಿ ಜೋ ಫ್ರೆಂಡ್ಸ್ ಮಾಡೂರು. ಎರಡೂ ತಂಡಗಳು ಕೂಡ ತಡ ಮಾಡದೆ ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಸ್ಪರ್ಧೆಗಾಗಿ ಅಂಕಣಕ್ಕೆ ಬರುವುದಕ್ಕೆ ಸಿದ್ಧರಾಗಿರಿ. ಮುಖ್ಯದ ಬಂದುಲೆ ಇಡಗ ಪೊಸಕೊಳದ ಇನ್ನಿತ ಸುದ್ದಿ ಗೊಂಚಲು ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷದಲ್ಲಿ ಎಪ್ಪಲತ್ತು ಒಂದು ಪ್ಲೇ ಪೊಸಕೊರನ್ 24/7.